ವಿಶ್ವನಾಥ್ ನಾಯ್ಕ್ ಪುತ್ತಿಗೆ ಇವರು ಕೂಡ ಸಭಾ ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತೇಳಿ ಪ್ರೀತಿಯಿಂದ ವಿನಂತಿ ಮಾಡಿಕೊಳ್ತೇವೆ. ದಯವಿಟ್ಟು ಎಲ್ಲ ಅತಿಥಿ ಅಭ್ಯಾಗತರು ಅವರನ್ನು ವೇದಿಕೆಗೆ ಬರಮಾಡಿಕೊಳ್ಬೇಕು. ಹಾಗೆ ಮಾತೃಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಾಗವೇಣಿ ಶೆಟ್ಟಿ ಅವರು ಕೂಡ ಸಭಾ ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ನಮ್ಮ ಟ್ರಸ್ಟಿಗಳಲ್ಲಿ ಪ್ರತಿ 3 ಬಾರಿ ಈ ಒಂದು ಸಭಾ ಕಾರ್ಯಕ್ರಮ ನಡೀಲಿಕ್ಕಿದೆ. ಅದರಲ್ಲಿ ನಮ್ಮ ಟ್ರಸ್ಟಿಯವರನ್ನು ಹಂಚಿಕೊಂಡು ವೇದಿಕೆಯನ್ನು ಸೇರಿಕೊಳ್ಳಲಿಕ್ಕೆ ನಾವು ವಿನಂತಿ ಮಾಡಿಕೊಳ್ತೇವೆ. ಮೊದಲನೇದಾಗಿ ನಮ್ಮ ಹಿರಿಯರು ಆಗಿರುವಂತಹ ಶ್ರೀಯುತ ಮಂಜುನಾಥ್ ಆಳ್ವ ತೇವನಾಡುಗುತ್ತು ಅವರು ಕೂಡ ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಶ್ರೀಯುತ ಸುಧಾಕರ್ ನಾಯಕ್ ಅವರು ಕೂಡ ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಹಾಗೆ ಶ್ರೀಯುತ ಚಂದ್ರಶೇಖರ್ ಶೆಟ್ಟಿ ಮಂಟಮೆ ಅವರು ಕೂಡ ಸಭಾ ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ಮುಂದಿನ ಮತ್ತೊಂದು ಸಭಾ ಕಾರ್ಯಕ್ರಮದಲ್ಲಿ ಮತ್ತೆ 3 ನಮ್ಮ ಅತಿಥಿಗಳು ನಮ್ಮೊಂದಿಗೆ ಸೇರಿಕೊಳ್ಳಲಿಕ್ಕಿದ್ದಾರೆ. ಹಾಗೆ ಮತ್ತೋರ್ವರು ಹಿರಿಯರು ನಮ್ಮ ಮಾರ್ಗದರ್ಶಕರು ಆಗಿರುವಂತಹ ಶ್ರೀಯುತ ರಮೇಶ್ ರೈ ಕೆಳಗಿನ ಮನೆ ಪಟ್ಟೋರಿ ಕೆಳಗಿನ ಮನೆ ಅವರು ಕೂಡ ಸಭಾ ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇದೀಗ ಭಗವದ್ಭಕ್ತರೇ, ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸುವ ಒಂದು ಪ್ರಾರ್ಥನೆಯ ಮುಖೇನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಪ್ರಾರ್ಥನೆಯ ಮುಖೇನ ನಮಗೆಲ್ಲರಿಗೂ ಕೆಲವೊಂದು ಅತಿಥಿಗಳು ಇನ್ನೊಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಳಿಕ್ಕಿದ್ದಾರೆ. ವಿಶೇಷವಾಗಿ ಶ್ರೀಯುತ ವೆಂಕಪ್ಪ ಕಾಜ್ಯವ ಮಿತ್ತಕೋಡಿ ಅವರು ಹಿರಿಯರು ಮಾರ್ಗದರ್ಶಕರು. ಅವರು ಅನಾರೋಗ್ಯ ನಿಮಿತ್ತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಲ್ಲ. ಈ ಒಂದು ಸಭೆಯ ಸಭಾಧ್ಯಕ್ಷತೆಯನ್ನ ನಮ್ಮ ಸಂಧ್ಯಾ ಭಜನೋತ್ಸವ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಶ್ವನಾಥ್ ನಾಯಕ್ ಅವರು ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತ ವಿನಂತಿ ಮಾಡಿಕೊಳ್ತಾ, ಇದೀಗ ಪ್ರಾರ್ಥನೆ ಶ್ರೀಯುತ ಗಣೇಶ್ ಅಸೈಗೋಳಿ ಸೈಟ್ ಇವರಿಂದ ಪ್ರಾರ್ಥನೆ. ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸೋಗಿತೋನುವೇ, ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸೋಗಿತೋನುವೇ, ಏನುಗಿಲ ಎಡ್ಡಂತೀನೇನು ಕೊರುಳೆಂದು ನಾಟೋನುವೆ, ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸೋಗಿತೋನುವೆ, ದುಂಬು ಪೂಜೆನು ಕೈಗೋನುನ ಗನದುಲ್ಲಾಯ ಈ ಮಲ್ಲಯೇ, ನಂಬಿನ ಕ್ಲೇಗು ಇಂಬು ಕೊರುಪಿನ ಮಲ್ಲ ಮಹಿಮೇದ ಕರ್ತವೇ, ಉಂಡೆ ಓಲಿಗೆ ಅಪ್ಪದರಿಗೆ ಭಜಿಲ್ ಸಾರೆಗೆ ಕರ್ಮನು, ಪುಂಡಿ ಪುಂಡಿಡಿ ಮಸ್ತ್ ಅಗಪುನ ಭಾಲೆ ಮನಸ್ದ ಪೊರ್ಲುನು, ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿತೋನುವೆ, ಆನೆ ಮೋನೆದ ಸ್ವಾಮಿಯೇ ಸಿರಿಪಾದ ಸುಗಿತೋನುವೆ, ಸಿರಿಪಾದ ಸುಗಿತೋನುವೆ. ಸ್ವಾಮಿ ಶರಣಮಯ್ಯಪ್ಪ. ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ ಸೇಗೋಳಿ, ಶ್ರೀ ಅಯ್ಯಪ್ಪ ಸ್ವಾಮಿ ಸೇವಾ ಟ್ರಸ್ಟ್, ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂಡಳಿ, ಪರಂಜ್ಯೋತಿ ಮಾತೃ ಮಂಡಳಿ, ಸಂಧ್ಯಾ ಭಜನೋತ್ಸವ ಸಮಿತಿ ಅಸೇಗೋಳಿ ಇವರೆಲ್ಲರ ಒಟ್ಟು ಸೇರುವಿಕೆಯಿಂದ ಲೋಕ ಕಲ್ಯಾಣಾರ್ಥಕ್ಕಾಗಿ 48 ದಿನಗಳ ಸಂಧ್ಯಾ ಭಜನಾ ಸಂಕೀರ್ತನ ಕಾರ್ಯಕ್ರಮದ ಈ ಉದ್ಘಾಟನಾ ವೇದಿಕೆಯಲ್ಲಿ ನಾವೆಲ್ಲ ಬಹಳ ಪ್ರೀತಿಯಿಂದ ಗೌರವದಿಂದ ನಾವು ಇವತ್ತು ಪಾಲ್ಗೊಂಡಿದ್ದೇವೆ. ನಿನ್ನೆ 27/10/24 ಆದಿತ್ಯವಾರದಂದು ಬೆಳಿಗ್ಗೆ 7:30ಕ್ಕೆ ಶ್ರೀ ಕ್ಷೇತ್ರದಲ್ಲಿ ಮಂಜನಾಡಿ ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನದ ಆನುವಂಶಿಕ ಅರ್ಚಕರಾದಂತಹ ಶ್ರೀ ವೆಂಕಟೇಶ್ ಭಟ್ ಇವರ ಪೌರೋಹಿತ್ಯದಲ್ಲಿ ಶ್ರೀ ಗಣಪತಿ ದೇವರ ಛಾಯಾಚಿತ್ರ ಪ್ರತಿಷ್ಠೆಯ ಸಂಕಲ್ಪಕ್ಕಾಗಿ ಷಡೆ ನಾರಿಕೇಳ ಗಣಯಾಗ ಮತ್ತು ಪವಮಾನ ಹೋಮ ನಿನ್ನೆ ನಡೆದಿತ್ತು. ಅದರ ಮುಂದುವರಿದ ಭಾಗವಾಗಿ ಇವತ್ತಿನಿಂದ ಡಿಸೆಂಬರ್ ತಿಂಗಳ 14ನೇ ತಾರೀಕಿನವರೆಗೆ ನಿತ್ಯ ನಿರಂತರವಾಗಿ ಸುಮಾರು 48 ದಿನಗಳವರೆಗೆ ನಿರಂತರ ಸಂಧ್ಯಾ ಭಜನಾ ಸಂಕೀರ್ತನ ಕಾರ್ಯಕ್ರಮ ನಡೆಯಲಿದೆ. ಅದರ ಪೂರ್ವಭಾವಿಯಾಗಿ ಇವತ್ತೊಂದು ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇವತ್ತಿನ ಈ ಸಮಾರಂಭದಲ್ಲಿ ನಮ್ಮೆಲ್ಲರಿಗೆ
ಆಶೀರ್ವಚನವನ್ನ ನೀಡಲಿಕ್ಕೆ ಬಂದಿದ್ದಾರೆ. ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನ ಇಲ್ಲಿಯ ಸಾಧ್ವಿ ಶ್ರೀ ಮಾತಾನಂದಮಯಿ ಇವರ ಪಾದ ಕಮಲಗಳಿಗೆ ಹಣೆ ಹಚ್ಚಿ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ ಅವರನ್ನ ಈ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೆ ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ವಿಶ್ವನಾಥ್ ನಾಯ್ಕ ಮತ್ತು ದಂಪತಿಗಳು ಆಗಮಿಸಿ ಫಲವಸ್ತು ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನ ದೀಪ ಪ್ರಜ್ವಲಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲಿಕ್ಕೆ ಬರಬೇಕಾದವರು ಶ್ರೀ ವಿಠಲ್ ಕುಲಾಲ್ ಮಾಲಕರು, ಶ್ರೀ ವಿಕೆ ಎಲೆಕ್ಟ್ರಾನಿಕ್ಸ್ ಮತ್ತು ಫರ್ನಿಚರ್ ಇವರು ಬರಬೇಕಾಗಿತ್ತು. ಬಹುಶಃ ಅನಿವಾರ್ಯ ಕಾರಣದಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಅವರಿಗೆ ಬರಲಿಕ್ಕೆ ಆಗಲಿಲ್ಲ. ನಮ್ಮ ಊರಿನ ಯುವ ನಾಯಕ, ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ರವಿ ರೈ ವಜೀರ್ ಇವರನ್ನ ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿ ಗೌರವದಿಂದ ನಾನು ಆತ್ಮೀಯವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ಪ್ರತಾಪ್ KS ಅಸೈಗೊಳಿ ಸೈಟ್ ಇವರು ತಾಂಬೂಲ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇನೆ. ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನಡೆಸಿಕೊಡ್ಬೇಕಂತ ಹೇಳಿಕೊಂಡು ನಾವು ನಮ್ಮ ಹಿರಿಯರಾದಂತಹ ಶ್ರೀ ವೆಂಕಪ್ಪ ಕಾಜವ ಮಿತ್ರಕೋಡಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಿರಿಯರು, ಸಾಮಾಜಿಕ ಮತ್ತು ಧಾರ್ಮಿಕ ಮುಂದಾಳು, ಪ್ರಗತಿಪರ ಕೃಷಿಕರು ಆಗಿರತಕ್ಕಂಥ ಹಿರಿಯರು ನಾವು ಆಹ್ವಾನಿಸಿದ್ದೆವು. ಬಹುಶಃ ಅನಾರೋಗ್ಯದ ನಿಮಿತ್ತ ಸ್ವಲ್ಪ ಬರಲಿಕ್ಕೆ ತಡ ಆಗ್ತದೆ, ನಮಗೆ ಕಷ್ಟ ಆಗುತ್ತದೆ, ನೀವು ಸುಧಾರಿಸಿಕೊಳ್ಳಿ ಅನ್ನತಕ್ಕಂಥ ಅವರ ಒಂದು ಹಿತವಚನವನ್ನು ಕೇಳಿ ಅವರ ಆ ಜಾಗಕ್ಕೆ ನಾವು ನಮ್ಮ 48 ದಿವಸಗಳ ಈ ಸಂಧ್ಯಾ ಭಜನಾ ಸಮಿತಿಯ ಅಧ್ಯಕ್ಷರಾಗಿರತಕ್ಕಂಥ ಗೌರವಾನ್ವಿತ ಪಿ ವಿಶ್ವನಾಥ್ ನಾಯ್ಕರನ್ನ ಕೇಳಿಕೊಂಡಾಗ ಅವರು ಸಂತೋಷವಾಗಿ ಒಪ್ಪಿಕೊಂಡಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ನಾನು ಬಹಳ ಭಕ್ತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ನಮ್ಮ ಹಿರಿಯ ಟ್ರಸ್ಟಿಗಳು ಆಗಿರುವಂತಹ ಕೃಷ್ಣಪ್ಪ KKS ಆಗಮಿಸಿ ಪ್ರೀತಿಯ ದ್ಯೋತಕ ಶಾಲು ಹೊದಿಸಿ ಅವರಿಗೆ ತಾಂಬೂಲ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಪ್ರವೀಣ್ ಅಮೀನ್ ಅಸೈಗೋಳಿ ಸೈಟ್ ಉಪಾಧ್ಯಕ್ಷರು, ಅಸೈಗೋಳಿ ಫ್ರೆಂಡ್ಸ್ ಸರ್ಕಲ್ನ ಅಸೈಗೋಳಿ ಫ್ರೆಂಡ್ ಸರ್ಕಲ್ ಅಸೈಗೋಳಿ ಹಾಗೂ ಶ್ರೀ ಗುಳಿಗ ಕೊರಗಜ್ಜ ಸೇವಾ ಸಮಿತಿಯ ಒಬ್ಬ ಸಕ್ರಿಯ ಕಾರ್ಯಕರ್ತರು, ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡಂತವರು ಶ್ರೀ ಪ್ರವೀಣ್ ಅಮೀನ್ ಅಸೈಗೋಳಿ ಅವರನ್ನ ನಿಮ್ಮೆಲ್ಲರ ಪರವಾಗಿ ಬಹಳ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ರಾಮಕೃಷ್ಣ ಪಟ್ಟೋರಿ ಪ್ರಧಾನ ಕಾರ್ಯದರ್ಶಿಗಳು ಶಾಲು ಹೊದಿಸಿ ಅವರಿಗೆ ತಾಂಬೂಲ ನೀಡಿ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಟ್ರಸ್ಟ್ನ ಗೌರವಾಧ್ಯಕ್ಷರು ಸೀತಾರಾಮ್ ಶೆಟ್ಟಿ ಬಂದಿದ್ದಾರೆ, ಅವರಿಗೂ ಪ್ರೀತಿಯ ಸ್ವಾಗತ. ಇನ್ನೋರ್ವ ಮುಖ್ಯ ಅತಿಥಿ ಶ್ರೀ ಸುರೇಶ್ ಅಸೈ ಉದ್ಯಮಿಗಳು, ನಮ್ಮ ಈ ಕ್ಷೇತ್ರದೊಂದಿಗೆ ಬಹಳ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಂತವರು, ನಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡತಕ್ಕಂತಹ ಕೊಡುಗೈ ದಾನಿಗಳು ಕೂಡ ಆಗಿರುವಂತಹ ಸುರೇಶ್ ಅಸೈ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವರನ್ನು ಬಹಳ ಪ್ರೀತಿ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಪ್ರಧಾನ ಸಂಚಾಲಕರು ನಮ್ಮ ಭಜನೋತ್ಸವ ಸಮಿತಿ ಹಾಗೂ ಭಜನಾ ಸಂಕೀರ್ತನೆಯ ಪ್ರಮುಖ ರೂವಾರಿಗಳು ಆಗಿರುವಂತಹ ಶ್ರೀಯುತ ಗಣೇಶ್ ಅಸೈಗೋಳಿ ಸೈಟ್ ಶಾಲು ಹೊದಿಸಿ ತಾಂಬೂಲ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ನಮ್ಮ ಸೇವಾ ಟ್ರಸ್ಟ್ನ ಅಧ್ಯಕ್ಷರಾಗಿರುವಂತಹ ಗೌರವಾನ್ವಿತ ಶ್ರೀನಿವಾಸ್ ಶೆಟ್ಟಿ ಪೊಲ್ಲು ಇವರಿದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಶಿವಪ್ರಸಾದ್ ಕಕ್ಕೆಮಂಜಲು ಆಗಮಿಸಿ ಅವರಿಗೆ ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಅಧ್ಯಕ್ಷರಾಗಿರತಕ್ಕಂಥ ಗೌರವಾನ್ವಿತ ಸೀತಾರಾಮ್ ಶೆಟ್ಟಿ ನೆತ್ತಿಲ ಬಾಳಿಕೆ ಇದ್ದಾರೆ, ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಪ್ರವೀಣ್ ಪಟ್ಟೋರಿ ಅವರು ಎಲ್ಲಿದ್ರು ಕೂಡ ಆಗಮಿಸಿ ನಮ್ಮ ಗೌರವಾಧ್ಯಕ್ಷರನ್ನ ಸ್ವಾಗತಿಸಬೇಕು ಅಂತೇಳಿ ಕೋರಿಕೆ. ನಮ್ಮ ಇನ್ನೋರ್ವ ಟ್ರಸ್ಟಿಗಳಾದಂತಹ ಶ್ರೀ ಮಂಜುನಾಥ್ ಆಳ್ವ ತೇವನಾಡು ಗೊತ್ತು, ಅವರು ಕೂಡ ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ, ಅವರನ್ನು ಕೂಡ ನಾನು ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ನಾಗೇಶ್ ಅವರು ಮಂಗಲ್ ನಗರ ನಮ್ಮ ಈ ಭಜನಾ ಸಂಕೀರ್ತನ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಕಾರ ಮಾಡ್ತಾ ಇರುವವರು, ಮಾಡಿದವರು ಶ್ರೀಯುತ ನಾಗೇಶ್ ಮಂಗಲ್ ನಗರ ನಾಟಕರು. ನಮ್ಮ ಟ್ರಸ್ಟಿಗಳಲ್ಲಿ ಹಿರಿಯರಾದಂತಹ ಇನ್ನೋರ್ವ ವ್ಯಕ್ತಿ ಶ್ರೀ ರಮೇಶ್ ರೈ ಪಟ್ಟೋರಿ ಕೆಳಗಿನ ಮನೆ, ಅವರನ್ನು ಕೂಡ ಬಹಳ ಗೌರವದಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಪ್ರೀತಿಯ ಸ್ವಾಗತ.
ಶಾಲು ಹೊದಿಸಿ ಗೌರವಿಸಬೇಕು ಅಂತೇಳಿ ಶ್ವೇತ ಭಾಸ್ಕರ್ ನಾಟಕಲ್ಲು ನಮ್ಮ ಕಾರ್ಯಕ್ರಮ ನಿರ್ವಹಣೆಯ ಸಂಚಾಲಕರು ಆಗಮಿಸಿ ಅವರಿಗೆ ಶಾಲು ಹೊದಿಸಿ ತಾಂಬೂಲ ನೀಡಿ ಹಿರಿಯರನ್ನ ಸ್ವಾಗತಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ನಮ್ಮ ಇನ್ನೋರ್ವ ಟ್ರಸ್ಟಿಗಳಾದಂತಹ ಶ್ರೀ ಚಂದ್ರಶೇಖರ್ ಶೆಟ್ಟಿ ಮಂಟಮೆಯವರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಬಹಳ ಪ್ರೀತಿ ಗೌರವದಿಂದ ಅವರನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಗಿರೀಶ್ ಅವರು, ಗಿರೀಶ್ ಅಸೈಗೊಳಿ ಸೈಟ್ ಆಗಮಿಸಿ ಶಾಲು ಹೊದಿಸಿ ಅವರಿಗೆ ತಾಂಬೂಲ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ನಮ್ಮ ಸಂಸ್ಥೆಯ ಇನ್ನೋರ್ವ ಟ್ರಸ್ಟಿಗಳಾಗಿರತಕ್ಕಂಥ ಗೌರವಾನ್ವಿತ ಸುಧಾಕರ್ ನಾಯಕ್ ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಬಹಳ ಪ್ರೀತಿಯಿಂದ ನಾನು ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಸುಂದರ್ ಶೆಟ್ಟಿ ಅವರು ನಮ್ಮ ಗೌರವ ಸಲಹೆಗಾರರು, ಸಂಧ್ಯಾ ಭಜನೋತ್ಸವ ಸಮಿತಿಯ ಹಿರಿಯರು, ಮಾರ್ಗದರ್ಶಕರು ಆಗಿರುವಂಥ ನಿವೃತ್ತ ಉಪನಿರೀಕ್ಷಕರು KSRP ಸುಂದರ್ ಶೆಟ್ಟಿ ಅವರು ಆಗಮಿಸಿ ಇವರಿಗೆ ಶಾಲು ಹೊದಿಸಿ ತಾಂಬೂಲ ನೀಡಿ ಸತ್ಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಪರಮ ಜ್ಯೋತಿ ಮಾತೃ ಮಂಡಳಿಯ ಅಧ್ಯಕ್ಷೆಯಾಗಿರತಕ್ಕಂಥ ಗೌರವಾನ್ವಿತ ಶ್ರೀಮತಿ ನಾಗವೇಣಿ ಶೆಟ್ಟಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಬಹಳ ಗೌರವದಿಂದ ಸ್ವಾಗತಿಸ್ತಾ ಇದ್ದೇನೆ. ಅತ್ಯುತ್ತಮವಾಗಿ ಸೇವೆಯನ್ನು ಸಲ್ಲಿಸ್ತಾ ಇರುವಂತಹ ಮಾತೃ ಮಂಡಳಿಯ ಅಧ್ಯಕ್ಷರಿಗೆ ಕಾರ್ಯದರ್ಶಿಗಳಾಗಿರುವಂತಹ ಸುನೀತಾ ಹರಿಕುಮಾರ್ ಆಗಮಿಸಿ ಶಾಲು ಹೊದಿಸಿ ಅವರಿಗೆ ತಾಂಬೂಲ ನೀಡಿ ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಹಾಗೆ ವೇದಿಕೆ ಮುಂಭಾಗದಲ್ಲಿ ಮಾತೃ ಮಂಡಳಿಯ ಗೌರವಾಧ್ಯಕ್ಷ ಗೌರವಾನ್ವಿತ ಭಾಗೀರಥಿ ರೈ ಅವರಿದ್ದಾರೆ. ಅದೇ ರೀತಿ ನಮ್ಮ ಅನೇಕ ಟ್ರಸ್ಟಿಗಳಿದ್ದಾರೆ. ಪ್ರತಾಪ್ KS ಇದ್ದಾರೆ, ಶಿವರಾಜ್ ಕಕೆ ಮಜಲರಿದ್ದಾರೆ, ತ್ಯಾಗಮ್ಮ ಹೊರೇಕಳ ಇದ್ದಾರೆ, ರಾಮಕೃಷ್ಣ ಪಟ್ಟೋರಿ ಅವರಿದ್ದಾರೆ. ಅನೇಕ ಟ್ರಸ್ಟಿಗಳು ನಮ್ಮ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿದ್ದಾರೆ ಮತ್ತು ಅನೇಕ ಮಹಿಳಾ ಮಾತೃ ಮಂಡಳಿಯ ಸದಸ್ಯರಿದ್ದಾರೆ. ಊರಿನ ಹಿರಿಯ ಗಣ್ಯ ವ್ಯಕ್ತಿಗಳಿದ್ದಾರೆ. ಬಂದಿರತಕ್ಕಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ ಶ್ರೀ ಕ್ಷೇತ್ರದ ಪರವಾಗಿ ಆರ್ಥಿಕವಾದಂತಹ ಸ್ವಾಗತವನ್ನು ಕೋರುತ್ತಾ ಅವಕಾಶಕ್ಕಾಗಿ ವಂದಿಸ್ತೇನೆ. ಜೈ ಹಿಂದ್. ಸ್ವಾಗತಿಸಿರಿ. ನಿಮಗೂ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಂಡು ಇದೀಗ ಕಾರ್ಯಕ್ರಮದ ದೀಪ ಪ್ರಜ್ವಲನೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತೇಳಿ ಇವತ್ತಿನ ಮುಖ್ಯ ಅತಿಥಿಗಳು, ಉದ್ಘಾಟಕರು ಆಗಿರುವಂತಹ ಶ್ರೀಯುತ ರವಿ ರೈ ಫಜೀರು, ಸಾಮಾಜಿಕ ಧಾರ್ಮಿಕ ಮುಂದಾಳು ಆಗಿರುವಂತಹ ರವಿ ರೈಗಳು, ಹಾಗೆ ಸಾಧ್ವಿ ಶ್ರೀಮಾತ ನಂದಮಯ್ಯ ಅವರ ಗೌರವ ಉಪಸ್ಥಿತಿಯಲ್ಲಿ ಈ ಒಂದು ದೀಪ ಪ್ರಜ್ವಲನೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ನಮ್ಮೊಂದಿಗೆ ಸೇರಿಕೊಳ್ಬೇಕು. ಆಗಬೇಕು ಅಂತಂದ್ರೆ ಹಗಲಿರುಳು ಕೆಲಸಗಳು ನಡೆಯುತ್ತವೆ. ಎಲ್ಲ ಯಾವುದಕ್ಕೂ ಚ್ಯುತಿ ಬಾರದ ಹಾಗೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅವಿರತವಾಗಿ ಶ್ರಮಿಸುವುದರೊಂದಿಗೆ ಈ ಕಾರ್ಯಕ್ರಮ ಒಂದು ಅದ್ಭುತವಾಗಿ ಮೂಡಿ ಬಂದಿದೆ. ಸುಮಾರು 48 ದಿನಗಳ ಕಾಲ ನಡೆಯತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಮುಂದಕ್ಕೆ ಪರಮ ಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಒಡಿಯೂರು ಅವರು ಕೂಡ ಚಿತ್ತರಿಸಲಿಕ್ಕೆ ಇದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಕೂಡ ಕ್ಷೇತ್ರಕ್ಕೆ ಚಿತ್ತೈಸಲಿಕ್ಕಿದ್ದಾರೆ. ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ ಸ್ವಾಮೀಜಿಯವರು ಕೂಡ ಆಗಮಿಸಲಿಕ್ಕಿದ್ದಾರೆ. ಇಂತಹ ಹಲವಾರು ಯತಿವರ್ಯರ ಆಗಮನದೊಂದಿಗೆ, ಹಲವಾರು ಅತಿಥಿ ಅಭ್ಯಾಗತರ ಆಗಮನದೊಂದಿಗೆ ಪ್ರತಿದಿನ ಕೂಡ ಸುಮಾರು 48 ನಮ್ಮ ಜಿಲ್ಲೆ ಮತ್ತು ಹತ್ತಿರದ ಉಡುಪಿ ಹಾಗೂ ಕಾಸರಗೋಡು ಜಿಲ್ಲೆಗಳಿಂದ ಹಲವಾರು ಭಜನಾ ಮಂಡಳಿಗಳು ಕೂಡ ಆಗಮಿಸಿ ಕಾರ್ಯಕ್ರಮವನ್ನು ಕೊಡಲಿಕ್ಕಿದೆ. ಸುಮಾರು ಈಗಾಗಲೇ 48 ತಂಡಗಳು ತಮ್ಮ ಹೆಸರನ್ನು ಕೂಡ ನೋಂದಾಯಿಸಿಕೊಂಡಿದೆ. ವೇದಿಕೆಯನ್ನು ಸೇರಿಕೊಳ್ಬೇಕು ಅಂತ ವಿನಂತಿ ಮಾಡ್ತೇನೆ.
ವೇದಿಕೆ ಹಿರಿಯ ಟ್ರಸ್ಟಿಗಳು, ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು ಆಗಿದ್ದವರು ಶ್ರೀಯುತ ಸುರೇಶ್ ಚೌಟ ಕಕ್ಕೆಮಜಕಿಯನ್ನ ಸೇರಿಕೊಳ್ಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಉದ್ದೇಶಿಸಿ ಪ್ರಸ್ತಾವನೆಯ 2 ನುಡಿಗಳನ್ನು ಆಡಬೇಕು ಅಂತೇಳಿ ಶ್ರೀಯುತ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರಲ್ಲಿ ವಿನಂತಿ ಮಾಡ್ತೇನೆ. ಬಹುಶಃ ಈ ನಾವು 40 ವರ್ಷ ಪಿರವು ಪಾಂಡೆಂಗಳ ಜೋಕುಲಾಟಿಗೆ ಟೈಮ್ಲು ಈ ಪ್ರದೇಶ ಪೂರ ಒಂಜಿ ಕೈಕಂಜಿ ವೇಪುನ ಗೋಚರ ಜಾಗ ಪುಲುಟ್ಟು ಪನೊಂದಿರು ಗೋಚರ ಜಾಗೆ ಇಂದು ಒಂಜಿ 500 ಎಕರೆ ಜಾಗೆ ಈ ಪ್ರದೇಶಡು ಕೃಷಿಕರಿತ್ತಿದ್ದು ಒಂಜಿ ಇಡೀ ಪ್ರದೇಶಡು ಕೈಕಂಜಿನ ಮಲ್ಲ ಸಂಪತ್ತಿನ ಜಾಗ ಆ ಪೊರ್ತುಡು 38 ವರ್ಷದ ಮೂಲೆಂಗ್ಲು ಮಾಲೆ ಪಾಡ್ದು ಕುಲ್ನಾಗ ದಾಲಜ್ಜ ಯುವಕ ಮಂಡಲದ ಒಂಜಿ ಕಟ್ಟಡ ಇತ್ತು. ಆ ಕಟ್ಟಡ ಶ್ರೀ ಅಯ್ಯಪ್ಪ ದೇವರನ ಒಂಜಿ ಫೋಟೋ ದೀದು ಭಜನೆ ಮಂತ್ರದ ಪ್ರಾರಂಭವಾಯಿನ ಒಂಜಿ ಮಂದಿರ ಒಂಜಿ ಸ್ಥಾಪನೆ ಆದ 37 ವರ್ಷದ ದುಂಬು ಇನ್ನು 5 ವರ್ಷದ ದುಂಬು ಅಯ್ಯಪ್ಪನ ಒಂಜಿ ವಿಗ್ರಹ ಪಂಚಲೋಹದ ಮೂರ್ತಿ ಶಿಲಾಮಯ ನೇಟ್ರಿ ಇನಿ ಒಂಜಿ ಸ್ಥಾಪನೆ ಆಗ್ತದೆ. ಬಹುಶಃ ಈ ಒಂಜಿ ಮಂದಿರ ಈತ ಪೊರ್ಲಾದ ಅವಳನ್ನ ಇಡೀ ಊರ್ದಕ್ಕಲ್ನ ಮಾತೆನಲ್ಲ ಬಾರಿ ಮಲ್ಲ ಶ್ರಮ ಉಂಡು ಅಕ್ಕಲ್ನ ಕೊಡುಗೆ ಉಂಡು. ನಾನು ಈ ನೇತ 37 ವರ್ಷದ ಒಂಜಿ ಅಧ್ಯಕ್ಷ ಅದೇ ನೆನಪು ಮನ್ಪಡ ನುದಲ ಒರಿಯಡ್ದಾಪನ ಬೇಲೆ ಮಾತ 10 ಕೈ ಸೇರಿದ 10ರಲ್ಲಿ ಮುತ್ತು ಅಂಜನೆ 10ರಲ್ಲಿ ಮುತ್ತ ಆಯ್ನ ಒಂಜಿ ಈ ಒಂಜಿ ಈ ಪ್ರದೇಶದ ಒಂಜಿ ಸ್ವಾಭಿಮಾನದ ಸಂಕೇತವಾದ ಈ ಅಯ್ಯಪ್ಪ ಮಂದಿರ ಉಂಟು. ನೇಟು ಮಸ್ತ್ ಬೇಲೆ ಪ್ರತಿ ಒಂಜಿ ಇನ್ನೊಂಜಿ ಟ್ರಸ್ಟ್ ಮಂತದ ಐಟ್ ಎಡೆಡ್ಡೆ ಎಂಕಲ್ನ ಗೌರವಾನ್ವಿತ ವ್ಯಕ್ತಿಲು ಒಂಜಿ ಅಕ್ಲೇನು ಪಾಡ್ದು నేను ಏತು ತೀರ್ನು ಆತು ನೇತ ಮೂಲಭೂತ ಸೌಕರ್ಯವನ್ನು ಒದಗಿಸಾದು ಒಂಜಿ ಬಾರಿ ಪೊರ್ಲುಡು ಈ ಮಂದಿರ ನಡಪಾಡು ಪನ್ಪುನ ಇಚ್ಛೆ ಊರ್ದಕ್ಲೆಗಿಲ್ಲ ಟ್ರಸ್ಟ್ ದಕ್ಲೆಲ್ಲ ಉಂಡು. ಇನಿ ನೇತ ಮಾತ ಸೇವಾ ಕಾರ್ಯವುಳ್ಳ ನಿಖಲ ಗಮನ ಕೊಂದರ್ಪುಡು ನಾನು ಓವೇ ರೀತಿಯ ಸಂಭಾವನೆ ಇದ್ದೆ ಅಂದ್ರೆ ಸೇವಾ ರೂಪಡು ನೇತ ಪೂಜಾ ಕಾರ್ಯ ಎಲ್ಲ ಗುರುಸ್ವಾಮಿ ನಕ್ಲಿ ಬಾರಿ ಭಕ್ತಿಡಿ ಬಾರಿ ಅಕ್ಲೆ ಪರಿಪೂರ್ಣವಾದ ಏತ್ ಅಕ್ಲೆ ಶುದ್ಧಾಚಾರ ವರಿಪೆರ ಅಯ್ನ ವರಿತಿದ್ದು ಆ ಒಂಜಿ ಪೂಜೆನ ಬಾರಿ ಭಕ್ತಿರ್ ಮಂತಂದುಲ್ಲೇರು ಹೂವೇ ಒಂಜಿ ರೀತಿಯ ಸಂಭಾವನೆ ಇದ್ದೆ ಅಂದ್ರೆ ಆ ದೇವರ ಅಯ್ಯಪ್ಪ ದೇವರನ್ನ ಅನುಗ್ರಹ ಅಕ್ಲೆ ಈತಿನೇಟ 5 ವರ್ಷ ಬಾರಿ ಪೊರ್ಲುಡು ಅವೊಂಜಿ ನಡತೊಂದು ಪಂಡದು ಪಣಿಯರೆ ಎಂಕ್ಲು ಇಚ್ಛೆ ಪಡೆಪ ಅಕ್ಲ ಶ್ರಮದಾತ್ರ ಇನಿ ಪ್ರತಿ ಶನಿವಾರ ಪೂಜೆ ಮಂತದು ಒಂಜಿ ಅನ್ನಪ್ರಸಾದನ ಕೊರಿಯರೆ ಇದಿಂದಂಡ ಎಂಕ್ಲಿ ಜನದಿಂದ ಐಕ್ಯ ಒಂಜಿ 10-25 ರೂಪಾಯಿ ಪೂಜೆ ವಿಧಿ ಮನ್ಪುನಕ್ಲಿಗೆ ಎಂಗ್ಲು ಕೊರಡ ಆ ದುಡ್ಡು ನೀನೆ ಅನ್ನಪ್ರಸಾದ ಎಂಗ್ಲ ರೂಪಡು ಕೊರೊಂದಿಲ್ಲ ಅಂಚದ ಪುನಗ ಇನಿ ಬಾರಿ ಖುಷಿತ ವಿಚಾರದಾದ ಪಂಡ ಈ ಮಂದಿರದ ಶಂಕುಸ್ಥಾಪನೆ ಮನ್ಪುನಾಗ ಕೆಸರ ಶಂಕುಸ್ಥಾಪನೆ ಮನ್ಪುನಾಗ ನಮ್ಮ ಮಾತಾನಂದ ಸ್ವಾಮೀಜಿನ ಒಂಜಿ ಉಪಸ್ಥಿತಿ ಆತನ ಬಣಿಯರ ಗಮನ ಕೊಂದರೊಂದಿಲ್ಲ ಅವೊಂಜಿ ಆರ್ನ ನೇಟ್ ಗಣ್ಯ ಉಪಸ್ಥಿತಿ ಆಯ್ನ ಈ ಮಂದಿರ ಆಯ್ನ ಬೆಳಗೊಂದು ಪನ್ಪೇರೆ ಒಂಜಿ ಖುಷಿ ಪಡೆಯುವುದಿಲ್ಲ ಅಂಚದ ಉಪ್ಪುನಾಗ ಬೇತೆ ಬೇತೆ ನೇಕಿ ಬೋಡಾಪುನ ಈ ಚಪ್ಪರ ದೇವಸ್ಥೆ ಪೂರ ಒಂಜಿ 7 ಲಕ್ಷ ರೂಪಾಯಿದ ಬೇಲೆ ಎಂಚಿಪ ಟ್ರಸ್ಟ್ ದಕ್ಕಲಲ್ಲ ಊರ್ ದಕ್ಕಲಲ್ಲ ಸಾಕಾರ ಆತನ ನಲ್ಲ ಮಸ್ತ್ ಬೇಲೆ ಇರುಂಡು. ಒಂಜಿ ಅಯ್ಯಪ್ಪ ಮಂದಿರ ಇನಿ ಪ್ರತಿ ಶನಿವಾರ ಅನ್ನದಾನ ಸಂಕ್ರಮಣಕ ಅನ್ನದಾನ ಅದು ಬಾರಿ ಪೊರ್ಲು ನಡತೊಂದುಂಡು. ಅಂಜನೆ ಈ 48 ಭಜನೆಗಳ ನಮ್ಮ ಗಣೇಶನ್ನೆಲ್ಲ ರಾಮಕೃಷ್ಣನ್ನೆಲ್ಲ ಅಕ್ಕನ ಒಂಜಿ ಇಚ್ಚೆಡು ಅಕ್ಲು ಬಾರಿ ಸಮಯದಿಂಚಿ ಈ ಒಂಜಿ ಕಾರ್ಯಕ್ರಮವನ್ನು ಬಾರಿ ಪೊರ್ಲು ನಡಪಾಡು ದಾದಾನ ಲಂಕೈಟ್ ಒಂಜಿ ಮಸ್ತ್ ಜನ ಸೇರ್ದು ಒಂಜಿ ಒಂಜಿ ಸಾವಿರ ಜನ ಜಾಸ್ತಿ ಭಕ್ತರೆಡ ದೀಪ ಪ್ರಜ್ವಲನ ಮನ್ಪೋಡು ಅಕ್ಲ ಇಚ್ಛೆ ಉಂಟು. ಅಂಜನೆ ಅಕ್ಲೆ ಒಂಜಿ 700 ಪುದರ್ಲ ಈತನೆಟ್ ಅಕ್ಲು ಮಂತದ ಆತನು
ಅನ್ನ ಪ್ರಸಾದಗಳ ಬೇತೇನೆ ಐಕೆ ವ್ಯವಸ್ಥೆ ಪೂರ ಮಂತದು ಬಾರಿ ಪೊರುಳು ಮಂತೇರು ಎಂಕಿಲು ಸುರುಟೆ ಬಂಡ ನಿಖಿಲ್ ಮಂತಾರ ನಿಖಿಲ ಪಿರೌಡಿ ಎಂಕಿಲು ಇಲ್ಲ ಅಂತ ಬಂಡ ಆಯ್ತ ಮಾರ್ಗ ಆಯ್ತ ಸರಿಯಾದ ರೂಪುರೇಷದ ಒಂಜಿ ಕೆಲಸ ಬಾರಿ ಪರಿಶ್ರಮ ಮಂತದ್ದು ನಿಖಿಲಿಗೆ ಒಂಜಿ ಅಧ್ಯಕ್ಷ ಬಾರಿ ಮಲ್ಲ ಒಂಜಿ ಕೃತಜ್ಞತೆ ಸಲ್ಲಿಸುವುದಿಲ್ಲ ಈ ಸಂದರ್ಭ ಒಂಜಿ 40 ದಿನದಿಂದ ಮಾಡಪಡ ಭಜನೆಗೆ ಮಾತ ಊರಿದ ಮಾತೃ ಮಂಡಲ ಬಾರಿ ಪೊರುಳು ಈ ಸ್ವಚ್ಛತೆ ಮಾತ ಕೆಲಸಗಳ ಭಾಗ್ಯ ಅಗ್ಲೈಗೆ ಹೆಚ್ಚಿನ ಒಂಜಿ ಪ್ರಜ್ವಲನ ಕೊಡ್ತೀರಿ ಬಂದಿರ ಈ ಸಂದರ್ಭ ಮನೊಂದಿಲ್ಲ ಅಂಚದ ಪುನಃ 40 ದಿನದ ಈ ಭಜನೆಲ್ಲ ಐಕಿ ಭಕ್ತರೆಲ್ಲ ಬರ್ಪಂಚನ ಕೆಲಸ ನಾವು ಮಾತೆಲ್ಲ ಬಾರಿ ಪೊರುಳು ನಡಪಡ 14ನೇ ತಾರೀಕಿಗೆ ನಮ್ಮ ವಾರ್ಷಿಕ ಈ ಒಂದು ಅಯ್ಯಪ್ಪ ಮಂದಿರ ಸ್ಥಾಪನೆಯ ದಿನ 86 87 ಅಂಚದ ಪುನಃ ಆನಿ ಮುಕ್ತಾಯ ಮಾಡ್ತೀವಿ ನಮ್ಮ ಬಾರಿ ಪೊರುಳು ಮಂಟರಲ್ಲ 4 ಸ್ವಾಮೀಜಿನ ಉಪಸ್ಥಿತಿ ಈ ಸಭಾ ಕಾರ್ಯಕ್ರಮ ನಡಪರ ಪೂರ ನಿಖಿಲ ಸಹಕಾರ ಬಂದು ಎನ್ನ ರಂಡು ಪಾತ್ರ ಸ್ವಾಮಿ ಶರಣಮಯ್ಯ. ಧನ್ಯವಾದಗಳು. ನಮ್ಮ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರ ಅವಿರತ ಶ್ರಮ ಮಾರ್ಗದರ್ಶನದಿಂದಾಗಿ ಬಹಳ ನಿರ್ವಿಘ್ನವಾಗಿ ನಡೀತಾ ಬಂದಿದೆ. ವಿಶೇಷವಾಗಿ ಇದು 3ನೇ ಸಂಧ್ಯಾ ಭಜನೆ ಕಾರ್ಯಕ್ರಮ. ಮೊದಲನೇದಾಗಿ 18 ದಿನಗಳ ಕಾಲ ಸಂಧ್ಯಾ ಭಜನೆ ನಡೆದಿತ್ತು. ತದನಂತರ 48 ದಿನಗಳ ಸಂಧ್ಯಾ ಭಜನೋತ್ಸವ ನಡೆದಿದೆ. ಇದು 3ನೇ ಬಾರಿಯ 48 ದಿನಗಳ ಸಂಧ್ಯಾ ಭಜನಾ ಕಾರ್ಯಕ್ರಮ ನಡೀತಾ ಇದೆ. ಆಪ್ತರು ವಿಶೇಷವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲ ಚಟುವಟಿಕೆಗಳಲ್ಲಿ ತನ್ನ ತೊಡಗಿಸಿಕೊಂಡಂತಹ ಯುವ ಪ್ರತಿಭೆ ರವಿ ರೈ ಫಜೀರು, ಅಧ್ಯಕ್ಷರು ಶ್ರೀ ಗುಳಿ ಕೊರಗಜ್ಜ ಜೀರ್ಣೋದ್ಧಾರ ಸಮಿತಿ ಅಸೇಗೋಳಿ, ಇವರು ಉದ್ಘಾಟನಾ ಭಾಷಣವನ್ನು ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ನಮ್ಮ ಕಾರ್ಯಕ್ರಮಗಳ ರೂವಾರಿಗಳು ಎಲ್ಲ ಕಾರ್ಯಕ್ರಮಗಳಿಗೆ ತನುಮನ ಧನದಿಂದ ಸಹಕಾರ ಅವರನ್ನ ಬಹಳ ಹೃದಯಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಸ್ವಾಗತಿಸಿಕೊಂಡು ಅವರಿಗೆ ಕೋದಂಡರಾಮ, ನಮ್ಮ ಹಿರಿಯರಾಗಿರುವಂತಹ ಕೋದಂಡರಾಮ ಅವರು ಇಲ್ಲಿಗೆ ಆಗಮಿಸಿ ಅವರಿಗೆ ಶಾಲು ಹೊದಿಸಿ ತಾಂಬೂಲ ನೀಡಿ ಸ್ವಾಗತಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ವಿನಂತಿ ಮಾಡ್ತೇವೆ. ಸ್ಥಳದಾನಿಗಳು ಆರಾಧನೆ ಮತ್ತು ಸ್ವಾಮಿ ಅಯ್ಯಪ್ಪ ಸ್ವಾಮಿ ಪರಿವಾರ ದೇವರಿಗೆ ವಂದನೆ. ಸಂಧ್ಯಾ ಭಜನ ಸಂಕೀರ್ತನೆ ಉದ್ಘಾಟನಾ ಕಾರ್ಯಕ್ರಮೋಡು ನಂಗೆ ಮಾತ್ರೆಗಳ ಆಶೀರ್ವಚನ ಮಲ್ಪರಿಪಂಚಿನ ಸಾಧ್ವಿ ಶ್ರೀ ಮಾತಾ ಆನಂದಮಯಿ ಒಡಿಯೂರು ಶ್ರೀ ಗುರುದೇವತಾನಂದ ಸಂಸ್ಥಾನದ ಮಾತೆಯರನ್ನ ಕಾರುಗಡ್ಡ ಬರೋದ ಆಶೀರ್ವಾದ ನಟನ್ನು ಅಂಚನೆ ವೇದಿಕೆಯ ಉಪಸ್ಥಿತಿಪಂಚಿನ ಮಾತ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಟ್ರಸ್ಟ್ದ ಗೌರವಾನ್ವಿತ ಅಧ್ಯಕ್ಷರು ಅಂಚನೆ ಮಾತ ಟ್ರಸ್ಟ್ನಗಳಿಗೆ ಸದಸ್ಯರನಗಳಿಗೆ ವಂದನೆ ಸಲ್ಲಿಸ ಒಂದು ವೇದಿಕೆದ ಎದುರು ಉಪಸ್ಥಿತಿ ಪಂಚಿನ ಮಾತ ಅಪ್ಪನಕಲ ಆಶೀರ್ವಾದ ನಟ್ಟೊಂದು ಆತ್ಮೀಯರೇ, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಅಶಯಗೋಳಿ ಕರಿನ 37 ವರ್ಷಕ್ಕೂ ತುಂಬು ಈ ಭಾಗದ ಮಾತ ಭಗವನ್ ಭಕ್ತರು ಒಟ್ಟು ಸೇರಿದು ಅಯ್ಯಪ್ಪ ಸ್ವಾಮಿನ ಋತಮಲ್ಪನ ಪೊರ್ತುಡು ಮೂಲೊಂಜಿ ಸೇರಿದು ಎಂಕ್ಲ ದೇವರನ್ನ ಪ್ರಾರ್ಥನೆ ಮಲ್ತೊಂದಿತ್ತ. ಆ ಪ್ರಾರ್ಥನೆದ ಫಲವಾದ ಇದು ಪೊರ್ಲುದ ಮೂಲೊಂಜಿ ದೇವಸ್ಥಾನ ಕಟ್ಟಣ ಭಾಗ್ಯ ನಂಗೆ ಒದಗಾದ ಕೊರಿಯರೆಂದು ಪ್ರಾಸ್ತಾವಿಕ ಭಾಷಣ ಮಲ್ಪನಾಗ ಬಾರಿ ಪೊರ್ಲುಡು ನಮ್ಮ ಈ ಸಮಿತಿದ ಅಧ್ಯಕ್ಷರು ಬಾರಿ ಪೊರ್ಲುಡು ನಂಗೆ ಪಣ್ಣೇರಿ ಕರಿನ 37 ವರ್ಷದಿಂದ ಅಧ್ಯಕ್ಷರಾದಿದ್ದು ಶ್ರೀನಿವಾಸನ್ನೇ ಈ ದೇವಸ್ಥಾನ ನಡಪು ನಡೆ ಅವಿರತ ಶ್ರಮ ವಹಿಸಿದ್ದು ಈ ಭಾಗದ ಮಾತ ಹಿಂದೂ ಬಾಂಧವ್ಯರನ್ನ ಒಂಜಿ ಶ್ರದ್ಧಾ ಕೇಂದ್ರವಾದ ಪರಿವರ್ತನೆ ಮತ್ತೊಂದು ಬರ್ತೇವೆ. ದಾನದ ಬಂಡ ಅಸೈಗೋಳಿದ ಈ ಭಾಗಗಳು ಹೆಚ್ಚು ಹಿಂದೂ ಬಾಂಧವ್ಯರು ವಾಸವಾದಿ ಪುರಂಚಿನ ಭಾಗ. ಈ ಭಾಗಗಳು ನಂಗೊಂಜಿ ಈ ರೋಡ್ ಸೈಡ್ ಇದು ಪೊರ್ಲುದ ಒಂಜಿ ದೇವಸ್ಥಾನ ತಿಕ್ಕಿದನವು ನಮ್ಮ ಪುಣ್ಯ. ದೇವಸ್ಥಾನ ಇತ್ತಿನ ಮಾತ್ರ ಐನು ಪೊರ್ಲುಡು ನಡಪಾದ ಕೊರ್ಪುರಂಚಿನ ಕರ್ತವ್ಯಲ ನಂಗೊಂಡು ನಂಗೆ ಗೊತ್ತಿಪ್ಪು ಪ್ರತಿದಿನ ಶನಿವಾರದನಿ ಬಯ್ಯದ ಪೊರ್ತುಗು ಬಾರಿ ಪೊರ್ಲುದ ದೇವಸ್ಥಾನಡು ಭಜನಾ ಸಂಕೀರ್ತನೆ ನಡೆದು ಐದಕ್ಕ ಅನ್ನ ಸಂತರ್ಪಣೆ ನಡೆದು ಬರೋದು. ದಾನದ ಬಂಡ ಒಂಜಿ ದೇವಸ್ಥಾನಡು ಏಪ ನಿತ್ಯ ನಿರಂತರ ಭಜನಾ ಕಾರ್ಯಕ್ರಮ ನಡಪೊಂದು ಬರ್ಪುಂಡ ಅವಳು ಸಾನ್ನಿಧ್ಯ ವೃದ್ಧಿಯಾಪುಡು ಭಗವನ್ ಭಕ್ತರು ಒಂಜಿ ಭಕ್ತಿ ಪೂರ್ವಕವಾದ ದೇವರನ್ನ ನಾಮ ಸಂಕೀರ್ತನೆ ಮಲ್ತಂದಾಂಡ ಆಯ್ತಾ ಫಲ ತಿಕ್ಕೊಂಡು ಹಿರಿಯಕ್ಕಲ್ ನಂಗೆ ಮಾತೆಲ್ಲ ಪಣ್ಣೊಂದಿದ್ದೇವೆ. ಆ ಪ್ರಕಾರ ನಮ್ಮ ಮಾತ ಹಿಂದೂ ಬಾಂಧವ್ಯರು ಇಲ್ಲಲು ಭಯದ ಪುರ್ತುಗು ಏಪಲ ಗೋದೋಲಿ ಲಗ್ನದ ಪುರ್ತು ನಮ್ಮ ಇಲ್ಲಲು ಭಜನೆ ನಡೆದೊಂದಿತ್ತೇನೆ. ಆ ಭಜನೆ ದೊಟ್ಟುಗು ಜೋಗುಲ್ ಮಾತೆಲ್ಲ ಪಾಲ್ಪಡೆದು ದೇವರನ್ನ ನಾಮ ಸಂಕೀರ್ತನೆ ಮಲ್ತೊಂದಿದ್ದೇವೆ.
ದುಮ್ದ ಕಾಲಡು ನಮ್ಮ ಕಲಿಯುಗಡು ದಾಸರು ಪಂತೇರು ದಾದಂತ ಬಣ್ಣ ವಾ ಹೋಮ ಹವನಡ್ಲ ನಮ್ಮ ಭಜನಾ ಸಂಕೀರ್ತನೆ ದೇವರನ್ನ ಮಲ್ತನ ಐತ ಫಲ ಬೇಗ ತಿಕ್ಕೊಂಡು ಬಂಡತ್ ನಂಗೆ ಮಾತೆರೆಗ್ಲ ಗೊತ್ತಿತ್ತಿನ ವಿಚಾರ ಅಂಡ ಒಂದೇ ಸಮಯಕ್ಕೆ ತುಂಬು ಈ ಭಜನಾ ಕಾರ್ಯಕ್ರಮ ಕಮ್ಮಿ ಆದಿತ್ತನಲ್ಲ ಇತ್ತೆ ಮಾತ ಬಾಗೋಡ್ಲ ಹೆಚ್ಚಿನ ಕೊಡಿಡು ಮಾತ ಜೋಕಲಿಗೆ ಕುಣಿತ ಭಜನೆ ಕಲ್ಪವನೊಟ್ಟಿಗೂ ಅಲ್ಪ ಅಲ್ಪ ಮಾತ ಕಾರ್ಯಕ್ರಮಡ್ಲ ಭಜನಾ ಸಂಕೀರ್ತನೆ ನಡತುಂಡು ದಾನ ಬಂಡ ದೇವದೇವರನ್ನ ಆರಾಧನೆ ಎಂಚ ವಾರೀತಿ ಇತ್ತಲ್ಲ ನಮ್ಮ ನಿಮಿತ್ತ ಮಾತ್ರ ದೇವದೇವರಿಗೆ ಎಂಚ ಆವಡ ಐನ್ ಆರು ಮಲ್ಪ ಒಂದು ಪೋಪೇರು ನಮ್ಮ ಇಟ್ಟು ಪಾಲ್ಪಡೆದು ಸೇವೆ ಮಲ್ಪನವು ನಮ್ಮ ಮಾತ್ರ ಕರ್ತವ್ಯ ಅಂಡ ಅಭಿವೃದ್ಧಿ ವಿಚಾರಗಳು ಈ ದೇವಸ್ಥಾನಗಳು ಬಾರಿ ಪೊರ್ಲುದ ಒಂಜಿ ಶಿಲಾಮಯವಾದ ಒಂಜಿ ಗರ್ಭಗುಡಿ ನಿರ್ಮಾಣ ಮಾಡ್ತದೆ ಬಾರಿ ಪೊರ್ಲುದ ಒಂಜಿ ಈ ದೇವಸ್ಥಾನನು ನಿರ್ಮಾಣ ಮಾಡ್ತಾ ಹೇಳಿದಕ್ಕ ಅಭಿವೃದ್ಧಿ ಕೆಲಸ ನಿತ್ಯ ನಿರಂತರ ಆ ಒಂದು ಪೋನು ಇದು ನಂಗೆ ಗೊತ್ತುಂಡು ಈ ಶೀಟದ ಬೇಲೆನ ಪುರ ಬಾರಿ ಪೊರ್ಲು ಮಲ್ತದೆ అయితే ಒಟ್ಟಿಗೆ ಈ ಭಾಗದಲ್ಲಿ ಮಾತ ಒಟ್ಟು ಸೇರಿಸ ಒಂದು ಪೋಪನ ಕೆಲಸ ಕಾರ್ಯಲು ಆ ಒಂದುಂಡು ಇಂಚಿನ ಕೆಲಸ ಕಾರ್ಯ ನಮ್ಮ ಇತ್ತಿಗ್ಲ ನಾವು ಮಾತೆಲ್ಲ ಒಟ್ಟು ಸೇರಿದು ಮಲ್ಪುಗ ಅಂತ ವಿನಂತಿ ಮಲ್ತಂದು అయితే ಒಟ್ಟಿಗೆ ದೇವರನ್ನ 48 ದಿನದ ಒಂಜಿ ಮಂಡಳ ಋತತ ದೇವರನ್ನ ನಾಮ ಸಂಕೀರ್ತನೆ ದಾನ ಬಂಡ ನಾನಾ ಬಾಗೋಡ್ದು ಮಾತ ಭಗವನ್ ಭಕ್ತರು ಬರ್ತದೆ ಮೂಲ ಸೇರಿದು ದೇವರನ್ನ ಒಂಜಿ ನಾಮ ಸಂಕೀರ್ತನೆ ಮಲ್ಪನ ಅವಕಾಶನು ನಂಗೆ ಈ ಟ್ರಸ್ಟ್ ದಕ್ಕಲು ಮಲ್ತು ಕೊಡ್ತೇವೆ ಆ ಅವಕಾಶದ ಪುಣ್ಯದ ಫಲವನ್ನು ನಮ್ಮ ಪಡೆವು ನಾವು ನಮ್ಮ ಆದ್ಯ ಕರ್ತವ್ಯ ಈ ಭಾಗವಡಿತ ನಕಲು ಮಾತ ಭಗವನ್ ಭಕ್ತರು ಬಯ್ಯಾಡ ನರ್ಪಂಚಿನ ಕಾರ್ಯಕ್ರಮ ನಾವು ಮಾತೆಲ್ಲ ಪಾಲ್ಪಡೆದು ಆ ಭಜನೆ ನಂಗೆ ಪನಿಯರಾಯ್ಜಿನಲ್ಲ ಕೆಬಿಯಾರ ಐನ ಕೇಳಿದು ದೇವರನ್ನ ನಾಮ ಸಂಕೀರ್ತನೆ ಮಾತ್ರ ಆಯ್ತಾ ಪುಣ್ಯದ ಫಲ ನಂಗೆ ತಿಕ್ಕೊಂಡು ನಾವು ಮಾತೆಲ್ಲ ಈ ಕಾರ್ಯಕ್ರಮ ಪಾಲ್ಪಡೆ ಒಟ್ಟಿಗೆ ನಮ್ಮ ಮಾತೆಲ್ಲ ಹೊಂಜಪ್ಪೆ ಜೋಕುಲೆಕ ದೇವರನ್ನ ಕೆಲಸನು ಮಲ್ಪಗ ಭಜನಾ ಕಾರ್ಯಕ್ರಮದ ಬಗ್ಗೆ ಬಾರಿ ಪುರ್ಲು ವೇದಿಕೆ ಮಸ್ತ್ ಜನ ಗಣ್ಯರುಲೇರು ಪಾತ್ರಲೇರು అయితే ಒಟ್ಟಿಗೆ ಸ್ವಾಮಿಲಿ ಆಶೀರ್ವಚನಲ್ಲ ಮಲ್ಪೆರ ಹುಟ್ಟೇರು ನಾನು ಒಂಜಿ ವಿನಂತಿ ಮಲ್ತೊಂದಲ್ಲೇ ಆತ್ಮೀಯರೇ ಈ ದೇವಸ್ಥಾನ ಬಾರಿ ಪೊರ್ಲುಡು ಎಂಚ ಅಭಿವೃದ್ಧಿ ಆಂಡ ಅಂಚನೆ ನಮ್ಮ ಕೈತಲ್ದ ಕೊರಗಜ್ಜನ ಒಂಜಿ ಕಟ್ಟೆ ಉಂಡು ನಂಗೆ ಮಾತ ಗೊತ್ತಿತ್ತಿನ ವಿಚಾರ ಈ ವರ್ಷ ಐತಲ ಒಂಜಿ ಜೀರ್ಣೋದ್ಧಾರದ ಕೆಲಸ ಕಾರ್ಯಕ್ಕೂ ನಾವು ಮಾತೆಲ್ಲ ಜತದ ಐತಲ್ಲ ಏನೊಂಜಿ ಜೀರ್ಣೋದ್ಧಾರ ಸಮಿತಿದ ಅಧ್ಯಕ್ಷ ಮಲ್ತಿರು ನಿಖಲ ಮಾತೆಲ್ಲ ವಿನಂತಿ ಮಲ್ತೊಂದಲ್ಲ ಆ ಒಂಜಿ ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳ ನಾವು ಮಾತೆಲ್ಲ ಪಾಲ್ಪಡೆದು ಐನಾತ ಪೊರ್ಲುಡು ಆ ಅಜ್ಜನ ಸೇವೆ ಮಲ್ಪಲೆ ಈ ಭಾಗದ ಮಾತ ಹಿಂದೂ ಬಾಂಧವ್ಯರು ಸಾಕಾರ ಕೊರ್ದು ನೆಕ್ ದುಂಬು ಕೊಡ್ತಾರೆ ನನ್ನ ಮಿತ್ತಿಗ್ಲ ಎಲ್ಲ ನಿಮಿಟ್ಟ ಕೊರ್ದು ಐನು ಜೀರ್ಣೋದ್ಧಾರ ಮಲ್ಪಡೆ ಮಾತೆಲ್ಲ ಸಹಕರಿಸೋಡು ಐದ ಒಟ್ಟಿಗೆ ಇನಿ ಅಶೋಕ್ ಕಣ್ಣಿ ನಮ್ಮ ವೇದಿಕೆ ಕೊಡಂಡ ಬೈಜೇರಿ ಅಂಚನೆ ಈ ಗ್ರಾಮಕ್ಕೂ ಸಂಬಂಧಪಟ್ಟ ಅರಸು ಪೈದುಷ್ಣಾಯ ದೇವಸ್ಥಾನ ಬೆಳ್ಮ ನೆತ್ತಲ ಜೀರ್ಣೋದ್ಧಾರ ಕೆಲಸ ಕಾರ್ಯಗಳು ನಡತುಂಡು ಈ ಗ್ರಾಮ ಕೊಣಜೆ ಗ್ರಾಮಕ್ಕೂ ಸಂಬಂಧಪಟ್ಟಂಚಿನ ರಡ್ಲ ಒಂದು ದೇವಸ್ಥಾನಲ ಅಂಚನೆ ಅಜ್ಜನ ಕಟ್ಟೆಲ್ಲ ನಿಕ್ ಮಾತೆಲ್ಲ ನಾವು ಮಾತೆಲ್ಲ ಸಾಕಾರ ಕೊರ್ದು ನೆಟ್ಟು ಪಾಲ್ಪಡೆಗಾದ ವಿನಂತಿ ಮಲ್ತಂದು ಅಂಚನೆ 48 ದಿನ ಈ ಭಜನಾ ಕಾರ್ಯಕ್ರಮ ಮಾತೆಲ್ಲ ಪಾಲ್ಪಡೆದು ಅಯ್ನ ಯಶಸ್ವಿ ಆಪನಡೆ ಸಹಕರಿಸಿದೊಟ್ಟಿಗೂ ನಾವು ಮಾತೆಲ್ಲ ದೇವರನ್ನ ಒಂಜಿ ಆಶೀರ್ವಾದ ಪಡೆಕಾಂದ ವಿನಂತಿ ಮಲ್ತದ್ದು ಇನಿತ ಈ ಕ್ಷೇತ್ರಗೂ ಏನೆತ್ತದು ದೀಪ ಬತ್ತಾದ ಒಂಜಿ ರಡ್ಡು ಪಾತ್ರ ಅವಕಾಶ ಮಲ್ತುಕೊಂಡಂಚಿನ ಕ್ಷೇತ್ರದ ಆಡಳಿತ ಮಂಡಳಿಗೆ ಕೃತಜ್ಞತೆ ಸಲ್ಲಿಸ ಒಂದು ಅಂಚನೆ ನಂಗೆ ಮಾತೆರೆಗಳ ನಮನ ಮಿಂಚಿನ ದೇವರ ಅಯ್ಯಪ್ಪ ಸ್ವಾಮಿನ ಅನುಗ್ರಹ ಇಪ್ಪಡು ನಂಗೆ ನನ್ನ ದುಂಬುಗಳ ಇಂಚಿನ ಸೇವೆ ಮಲ್ಪನ ಭಾಗ್ಯನು ದೇವರು ಒದಗಾದು ಕೊರೊಂದು ಅವಕಾಶಕ್ಕಾಗಿ ಹೊಂದಿಸ ಒಂದಲೇ ಜಯ ಶ್ರೀರಾಮ್. ಆಗಮಿಸಿ ಮುಖ್ಯ ಅಭ್ಯಾಗತರಾಗಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಉದ್ಘಾಟನಾ ಭಾಷಣಗೈದಂತಹ ಶ್ರೀಯುತ ರವಿರಯ್ಯ ಅವರಿಗೆ ವಂದನೆಗಳು. ಮುಂದಕ್ಕೆ ಎಲ್ಲ ಅತಿಥಿಗಳು ಕುಳಿತಲ್ಲಿಂದಲೇ ಶುಭವನ್ನು ಹಾರೈಸಿದ್ದಾರೆ. ಈಗ ಟ್ರಸ್ಟಿಗಳ ಪರವಾಗಿ ಶ್ರೀಯುತ ಸುರೇಶ್ ಚೌಟಕಕ್ಕೆ ಮೊದಲು ನಮ್ಮ ಎಲ್ಲರ ಪರವಾಗಿ ಒಂದೆರಡು ಮಾಡ್ತೇವೆ. ನಮ್ಮ ಹಿರಿಯರು ಉಳ್ಳಾಲ ಬಂಟರ ಸಂಘದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ ಸುರೇಶ್ ಚೌಟಕಕ್ಕೆ ಮೊದಲು ಇವರು ಅಸೈಗೋಳಿ ಇಳಿತ ಈ ಒಂಜಿ ಮೂಜಂಜಿ ಪೊರ್ತುಡು ನಡಪನಂಜಿನ ಈ ಕಾರ್ಯಕ್ರಮಡು ನಂಗೆ ನಮ್ಮೊಟ್ಟಿಗೆ ಸಾಧ್ವಿ ಮಾತಾನಂದ ಸ್ವಾಮಿಲು ಅಂಜನೆ ಸೇರಿದಂಜಿನ ಮಾತಾ ಗಣ್ಯರೇ ಅಂಜನೆ ಭಗವತ್ ಬರ್ತದೆ ಇನಿ ನಮ್ಮ ಒಂಜಿ ಕೆಲವು ವರ್ಷದಂಜಿ ನಡೆದ ಬೈದಿನಂಜಿನ ಭಜನಾ ಕಾರ್ಯಕ್ರಮದ ಒಂಜಿ 48 ದಿನದ ಭಜನದ ಸಂಕೀರ್ತನೆ ಮುಲು ಈ ಅಯ್ಯಪ್ಪನ ಮಂದಿರಡು ಮಲ್ಪುಣಿಂದ ಪನ್ಪುನ ಒಂಜಿ ನಿರ್ಣಯನ ಮಲ್ತದ ಆ ಕಾರ್ಯಕ್ರಮ ಜವಣೀರ್ನ ಒಂಜಿ ಭಾರಿ ಮಲ್ಲ ಒಂಜಿ ಸಾಧನೆ ಈ ಭಾಗಡು ನನಗೆ ಒಂಜಿ ದೇವರನ ಒಂಜಿ ಕ್ಷೇತ್ರ ತೆಗೆದು ಪನ್ನೊಂದು ಅಯ್ಯಪ್ಪನ ಸ್ವಾಮಿನ ಕ್ಷೇತ್ರ ಮೂಲ ಸುತ್ತಮುತ್ತ ನಮ್ಮ ದೇವರನ ಒಂಜಿ ದೇವಸ್ಥಾನಗಳು ಇಜ್ಜಾಂಡು
ಕೆಲವು ವರ್ಷಕ್ಕೂ ತುಂಬ ಒಂಜಿ ಭಜನಾ ಮಂದಿರವಾದ ಇತ್ತನಂಚಿನ ಒಂಜಿ ಎಲ್ಲಿ ಅಯ್ಯಪ್ಪನ ಗುಡಿ ಇತ್ತನಂಚಿನ ಸ್ವಾಮಿ ನಕಲು ಮಾಲೆ ಪಾಡ್ದು ವ್ರತದಾರ ಮಂತೊಂದು ಶಬರಿಮಲೆಗೆ ಪೋಪುನಂಚಿನ ಒಂಜಿ ಎಲ್ಲಿಯ ಗುಡಿ ಇತ್ತದು ಇನಿ ಅವು ಒಂಜಿ ಪಂಚಲೋಹದ ವಿಗ್ರಹನು ನಮ್ಮ ಪೂಜೆ ಮಲ್ಪುನಂಚಿನ ಒಂಜಿ ಕ್ಷೇತ್ರವಾದ ಬೆಳಗಿನಂದು ಪಂಡ ಒಂದು ಈ ಸ್ಥಳದ ಕಾರಣಕ್ಕೇ ನಂದು ಸುತ್ತಮುತ್ತ ಪರಿಸರದ ಮಾತಾ ಹಿಂದುಲ್ಲ ಈ ಒಂಜಿ ದೇವಸ್ಥಾನಕ್ಕೆ ಬರ್ತದೆ ಅಕಲ್ನ ಕಷ್ಟ ಕಾರ್ಪಣ್ಯನು ದೇವರಿಡ ತುಂಬುದಿದ್ದು ಐಕೆ ಬೊಡಾಯಿನ ಪರಿಹಾರನು ಪಡೆಯುನಂಚಿನ ಒಂಜಿ ಕ್ಷೇತ್ರವಾದ ಬೆಳಗಿನ ನನ್ನ ತುಂಬುಗಳ ಈ ಕ್ಷೇತ್ರ ನಂಗೆ ಮಾತಿರೆಗಲ ಒಂಜಿ ಆಶೀರ್ವಾದ ಅಂಜನೆ ನಮ್ಮ ನೆನಪಿನ ಒದಗಾವನಂಚಿನ ಕ್ಷೇತ್ರವಾದ ಬೆಳಗಡೆಂದು ಪಡೆದು ಈ 48 ದಿನದ ಭಜನಾ ಕಾರ್ಯಕ್ರಮ ಭಾರಿ ಪೊರ್ಲುಡೆ ನಿರ್ವಿಘ್ನವಾದ ನಡಪಡನ್ನು ಪಡೆದು ದೇವಡ ನಟ್ಟೊಂದು ಇನಿ ಈ ಪಾತ್ರೆ ಅವಕಾಶ ಮಂತುಕೊನ್ನ ನಮ್ಮ ಅಧ್ಯಕ್ಷರಿಗಳ ಅಂಜನೆ ಮಾತಾ ಟ್ರಸ್ಟ್ನಾಗಲಿಗಳ ವಂದನೆ ಮಲ್ತೊಂದು ಎನ್ನ ರಡ್ಡ ಪಾತ್ರೆಗೂ ವಿರಾಮಗರು ಸೋಲ್ಮೇಲು ನಮ್ಮ ಸುರೇಶ್ ಚೌಟ್ರೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲ ಕಾರ್ಯಕ್ರಮಗಳ ಉತ್ಸವ ಆಗಿರ್ಬೋದು, ಜೀರ್ಣೋದ್ಧಾರದಿಂದ ಹಿಡಿದು ಎಲ್ಲ ಧಾರ್ಮಿಕ ವಿಧಿವಿಧಾನಗಳಿಗೆ ನಮ್ಮೊಂದಿಗಿದ್ದು ಸಂಪೂರ್ಣವಾಗಿ ಮಾರ್ಗದರ್ಶನ ನೀಡುವುದರೊಂದಿಗೆ ತನುಮನ ಧನ ಸಹಕಾರ ನೀಡಿ ಇವತ್ತು ಬೇರೆ ಬೇರೆ ಮೂಲಭೂತ ಅಭಿವೃದ್ಧಿ ಕಾರ್ಯಗಳು ನೀವೆಲ್ಲ ಕಂಡಿರ್ಬೋದು. ಮೂಲಭೂತ ಯೋಜನೆಗಳು ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಂದಿರಕ್ಕೆ ಅಲ್ಲಿ ಊಟ ಮಾಡಬೇಕು ಅಂತೇಳಿ ಅಲ್ಲಿ ಕೂಡ ನಿಂತು ಊಟ ಮಾಡಲಿಕ್ಕೆ ವ್ಯವಸ್ಥೆಯನ್ನು ಸಂಪೂರ್ಣವಾಗಿ ಈಗಾಗಲೇ ಟ್ರಸ್ಟ್ ವತಿಯಿಂದ ಮಾಡಿದ್ದೇವೆ ಮತ್ತು ಈ ಊರಿನ ಎಲ್ಲ ಮಾರ್ಗದರ್ಶಕರು ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕಾರ ನೀಡಿ ಇವತ್ತು ಮೂಲಭೂತ ವ್ಯವಸ್ಥೆ ಅತ್ಯುತ್ತಮ ಆಗುವಲ್ಲಿ ಸಹಕಾರ ಮಾಡಿದ್ದಾರೆ. ವಿಶೇಷವಾಗಿ ಧನ್ಯವಾದಗಳನ್ನ ಸಲ್ಲಿಸುತ್ತಾ ಇನ್ನು ಕೆಲವೇ 2-3 ದಿನದಲ್ಲಿ ಭವ್ಯವಾದ ಆಮಂತ್ರಣ ಪತ್ರಿಕೆ ಕೂಡ ಸಿದ್ಧಗೊಳ್ಳಲಿಕ್ಕಿದೆ. ಅದರಲ್ಲಿ ಭಜನಾ ಕಾರ್ಯಕ್ರಮದಲ್ಲಿ ದೀಪ ಪ್ರಜ್ವಲನೆ ಮಾಡಲಿಕ್ಕಿರುವಂತಹ ಭಗವದ್ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈಗಾಗಲೇ ತಮ್ಮ ಹೆಸರನ್ನು ಕೂಡ ಕೌಂಟರಲ್ಲಿ ನೋಂದಾಯಿಸಿಕೊಂಡಿದ್ದೀರಿ. ಇನ್ನಷ್ಟು ಮಂದಿಗಳು ಈಗಾಗಲೇ ಹೆಸರು ಕೊಡಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ತಡವಾಯಿತು ಆಮಂತ್ರಣ ಪತ್ರಿಕೆ ಮಾಡಲಿಕ್ಕೆ. ಹಾಗಾಗಿ ಈ ಊರಿನ ಮತ್ತು ಪರ ಊರಿನ ಎಲ್ಲ ಭಗವದ್ ಭಕ್ತರು ಪ್ರತಿದಿನ ನಡೆಯತಕ್ಕಂಥ ಈ ಒಂದು ಸಂಧ್ಯಾ ಭಜನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡ್ಬೇಕು ಅಂತೇಳಿ ತಮ್ಮೆಲ್ಲರಲ್ಲಿ ಕೂಡ ವಿನಂತಿ ಮಾಡ್ತೇವೆ. ಅದರೊಂದಿಗೆ ಕ್ಷೇತ್ರದಲ್ಲಿ ನಿತ್ಯ ಪೂಜೆ ಕೂಡ ನಡೆಯುತ್ತಾ ಇದೆ. ಪ್ರತಿನಿತ್ಯ ಸಂಕ್ರಮಣ ಪೂಜೆ ಕೂಡ ನಡೆಯುತ್ತದೆ. ಪ್ರತಿ ಶನಿವಾರದಂದು ಕೂಡ ವಿಶೇಷ ಪೂಜೆಯೊಂದಿಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ಕೂಡ ನಡೆಯುತ್ತಾ ಇರುವಂತದ್ದು ವಿಶೇಷ ನಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಇವತ್ತಿನ ಸಂಧ್ಯಾ ಭಜನೋತ್ಸವ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ಅಂತೇಳಿ ನಮ್ಮ ಟ್ರಸ್ಟ್ನವರು ಅಲ್ಲಿ ಹೋಗಿ ವಿನಂತಿ ಮಾಡಿಕೊಂಡಾಗ ಸಾಧ್ವಿ ಶ್ರೀ ಮಾತಾನಂದಮಯ್ಯ ಅವರು ಬಹಳ ಪ್ರೀತಿಯಿಂದ ಒಪ್ಪಿಕೊಂಡ್ರು. ಈಗಾಗಲೇ ಶ್ರೀನಿವಾಸ್ ಶೆಟ್ಟಿ ಪುಲ್ಲು ಅವರು ಹೇಳಿದ್ರು ಶಿಲಾನ್ಯಾಸ ಆಗಬೇಕು ಅಂತಂದ್ರೆ ಸ್ವಾಮೀಜಿಯವರು ಭೇಟಿ ನೀಡಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಿದ್ದಾರೆ ಅಂತೇಳಿ ಈಗಾಗಲೇ 2ನೇ ಬಾರಿ ಆಗಮಿಸಿದ್ದಾರೆ. ಭಜನೆ ಅಂದರೆ ಬಹಳ ಪ್ರಿಯ ಅವರಿಗೆ. ಈಗಾಗಲೇ ಅದೆಷ್ಟೋ ಮಹಿಳೆಯರಿಗೆ, ಮಕ್ಕಳಿಗೆ, ಮಾತೆಯರಿಗೆ ಈ ರೀತಿಯ ಹಲವಾರು ಮಾರ್ಗದರ್ಶನ ನೀಡ್ತಾ ಬಂದವರು ಸಾಧ್ವಿ ಶ್ರೀ ಮಾತಾನಂದಮಯ್ಯ ಅವರು. ಇವತ್ತಿನ 48 ದಿನಗಳ ಕಾಲ ನಡೆಯತಕ್ಕಂಥ ಪ್ರಥಮ ಕಾರ್ಯಕ್ರಮದ ಪ್ರಥಮ ದಿನ ನಮಗೆಲ್ಲರಿಗೂ ಆಗಮಿಸಿ ಆಶೀರ್ವಚನ ನೀಡಲಿಕ್ಕಿದ್ದಾರೆ. ಸಾಧ್ವಿ ಶ್ರೀ ಮಾತಾನಂದಮಯ್ಯ ಅವರು ನಮ್ಮೆಲ್ಲರಿಗೂ ಮಾರ್ಗದರ್ಶನ ನೀಡಬೇಕು ಅಂತೇಳಿ ಅವರಲ್ಲಿ ವಿನಂತಿ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शरणं प्रपद्ये. ಪರಮಪೂಜ್ಯ ಶ್ರೀ ಗುರುಕುಲ್ನ ಪಾದಪದ್ಮಗೂ ಮನಸಾ ಪ್ರಣಾಮ ಮಲ್ತೊಂದು ಮುಲ್ಪದ ಸಾನ್ನಿಧ್ಯ ಶಕ್ತಿ ಅಯ್ಯಪ್ಪ ಸ್ವಾಮಿಗಳ ನಮಸ್ಕಾರ ಮಲ್ತೊಂದು ಸೇರ್ದಿಂಚೆ ಮಾತ ಬಂಧುಲೆ 48 ದಿನದ ಸಂಧ್ಯಾ ಭಜನಾ ಮಹೋತ್ಸವದ ಪ್ರಾರಂಭದ ದಿನ ನಮ್ಮ ಮಾತಾ ಸೇರೊಂದುಲ್ಲ. ಬತ್ತದ ದೇವೇರ್ನ ಪೂಜೆ ಪೂರ ತೂದು ಐದು ಬುಕ್ಕ ದೀಪ ಪ್ರಜ್ವಲನ ಮಂತೀರು. ಮಸ್ತ್ ದೀಪನು ಪ್ರಜ್ವಲ ಮಂತದಾಂಡು
ಐಂತು ನನಗೆ ಮಸ್ತ್ ಖುಷಿಯಾಡು ದಾಯನ್ ಪಂಡ ಮಾತೆರೆಲ್ಲ ಸೇರ್ಪ ಒಂದು ಆ ಒಂಜಿ ದೀಪವನ್ನು ಪ್ರಜ್ವಲನ ಮಂತನ ನಮ್ಮ ದೇಶದ ಒಂಜಿ ತಾತ್ವಿಕ ಸಂದೇಶನೇ ಅವೇ ತಮಸೋಮ ಜ್ಯೋತಿರ್ಗಮಯ ಅಂದ್ ನಮ್ಮ ಕತ್ತಲಿರ್ದು ಬುಲ್ಪು ದಾಡೆ ಪೋಡು ಒಂದು ಅಜ್ಞಾನರ್ದು ಜ್ಞಾನದಾಡೆ ನಮ್ಮ ಪೋಡು ಪನ್ಪುನ ಒಂಜಿ ಪ್ರತೀಕವಾದ ನಂಗೆ ದೀಪ ಎದುರುಂಡು ಅಂಚನೆ ಅಯ್ಯಪ್ಪ ಸ್ವಾಮಿಲ್ಲ ಜ್ಯೋತಿ ಸ್ವರೂಪ ಅಂದ್ ಪನ್ಪೇರು ಈ ಒಂಜಿ ನೆಲೆಟ್ ಇನಿ ಪುರ್ಲು ಕಂಠದ ಈ ಕಾರ್ಯಕ್ರಮದ ಲೇಸುಡು ನಾವು ಮಾತ ಸೇರೊಂದುಲ್ಲ ಭಾರತ ಅಂದ್ ಪಂಡ ಒಂಜಿ ವಿಶೇಷತೆ ಭಾರತದ ಆತ್ಮನೇ ಒಂಜಿ ಆಧ್ಯಾತ್ಮ ಅಂದ್ ಪನ್ಪೇರು నేను ಮಾತ ನಮ್ಮ ತೋಡು ನಡ ಮೂಲ ಭಾರತಡು ಮಾತ್ರ ತುಯರ ಸಾಧ್ಯ ಉಂಡು ಐನೆ ಪನ್ಪೇರ್ತುಲೆ ಭಾರತ ಭಾವ ರಾಗ ತಾಳ ಅಂದ್ ಪನ್ಪೇರು ಆ ಮೂಜಿ ಸೇರ್ಸಾದು ಆ ಸಂಕೀರ್ತನೆ ಮಲ್ಪನ ಒಂಜಿನ ದೇಶ ಅಂದ್ ಇತ್ತಂಡ ಅವು ನಮ್ಮ ಭಾರತ ದೇಶ ಭಾರತ ಅಂದ ಪಂಡ ಭಾ ಅಂದ ಪಂಡ ಪ್ರಕಾಶ ಅಂದ್ ಪ್ರಕಾಶಡು ನಾವು ಮಾತ ಸೇರೊಂದಿತ್ತು ನಕಲು ಅವೇ ಆಧ್ಯಾತ್ಮ ಪ್ರಕಾಶ ಅಂದ್ ಅಂಚಿತ್ತಿನ ಈ ಪುಣ್ಯ ನಿಲೆಟ್ ನಮ್ಮ ಮಾತ ಜನ್ಮ ಪಡೆಯನಕ್ಲೆ ನಮ್ಮ ಮಾತ ಭಾಗ್ಯವಂತರು ಈ ಒಂಜಿ ನಿಲೆಟ್ ಪ್ರಾಸ್ತಾವಿಕ ತಡ್ಲ ಪಂಡಿರ ಶ್ರೀನಿವಾಸಣ್ಣೆ ಬಹುಶಃ ಆರ್ನ ಒಂಜಿ ನೇತೃತ್ವ ನಾನು ಅವೇ 15 ವರ್ಷ ಶಿಲಾನ್ಯಾಸಗೂ ಬತ್ತುಪ್ಪನಾಗ ಒಂಜಿ ಬಾರಿ ಇಕ್ಕಟ್ಟದ ಒಂಜಿ ಪ್ರದೇಶವಾದ ಎಂಕ ಒಂಜಿ ತೂಯ್ಲೆಕ್ ಆದಿತ್ತುಂಡಪ್ಪಗ ಆಂಡ್ ಇನಿತುನಗ ಮಸ್ತ್ ವ್ಯತ್ಯಾಸ ತೂವೊಂದುಲ್ಲೆ ಮಲ್ಲ ಒಂಜಿ ಸಾನ್ನಿಧ್ಯ ಮೂಲು ಬೆಳಗುದುಂಡು ಐತೊಟ್ಟಿಗೆ ಮಸ್ತ್ ಧರ್ಮ ಆಚರಣೆಲ ಕಾರ್ಯಕ್ರಮಲ ಆವೊಂದುಂಡು ಉಪನಿಷತ್ತುಡು ಒಂಜಿ ಮಧುವಿದ್ಯೆ ಎಂದು ಒಂಜಿ ವಿಷಯ ಬರ್ಪುಂಡಲ್ಪ ಮಧುವಿದ್ಯೆಯನ್ನು ಪಂಡ ಮಧುನ್ ಪಂಡ ಚೀಯದ ಕೆಲೆಂಜಿ ಮಧುಂದು ಪಂಡ ಜೇನು ಮಧುಮಕ್ಷಿಕೆ ಎಂದುಂಡು ಚೀಯದ ಕೆಲೆಂಜಿ ಆ ಚೀಯದ ಕೆಲೆಂಜಿ ಒವ್ವೆ ಕಾಕಜಿ ಪೂತ ಅಡೆಪೋದು ಮಕರಂದ ಪೂಜಿ ಒಲ್ಪ ಮಕರಂದ ಯುಕ್ತವಾಯಿನ ಪುರ್ಪ ಒಪ್ಪುಂಡ ಆಡೆ ಮಾತ ಪೋದು ಆ ಮಕರಂದನು ದೆತ್ತದು ಐನ್ ಮಾತ ಸಂಗ್ರಹ ಮಲ್ಪುಂಡು ಸಂಗ್ರಹ ಮಲ್ತದು ತಾನೇ ಐನ್ ತಿನ್ಪುಜಿ ಒಂಜಾತ್ ಸಮಾಜಗೂ ಐನು ಕೊರ್ಪುಂಡು ಜನಕ್ಲೆ ಮಾತ್ರ ಐನ್ ಪಟ್ಟುಂಡು ಅಂಚಿನ ಒಂಜಿ ಆ ಮಲ್ಲ ಸಂದೇಶ ನಂಗೆ ಇಟ್ಟು ಎರ ಸಾಧ್ಯ ಉಂಡು ಅಂಚೆನೆ ಐನೆ ಪನ್ಪೇರ್ತುಲ್ಲಿ ಅವು ಮಧು ಸಂಗ್ರಹ ಮಲ್ಪುಂಡು ಆಂಡ ನಮ್ಮ ಧರ್ಮ ಸಂಗ್ರಹ ಮಲ್ಪೊಡು ಒಂದು ಅವೇ ಒಂಜಿ ಉದ್ದೇಶ ಆದು ಪೋಡು ಒಂದು ಧರ್ಮ ಸಂಗ್ರಹ ಅಂದ್ಪಂಡ ಧರ್ಮಾಚರಣೆ ನಮ್ಮ ಮಲ್ಪನಕಲು ಆ ಧರ್ಮಾಚರಣೆ ನಮ್ಮ ಏತು ಮಲ್ಪನ ಆತ ನಂಗೆ ಶ್ರೇಯಸ್ಸುಂಡು ಒಂದು ಅಂಚಾದ ಈ ಒಂಜಿ ನೆಲೆಟ್ ಐನು ಮಾತ ಬಂದುಲ್ಲ ಭಾರಿ ಪ್ರೀತಿಡು ಭಕ್ತಿ ಶ್ರದ್ಧೆ ಅಂತ ಪನೋಲಿ ಆ ಭಕ್ತಿ ಶ್ರದ್ಧೆ ಓಲುಂಡ ಅಲ್ಪ ಸಾನ್ನಿಧ್ಯ ತನ್ನಾತೆಗೆ ಬೆಳಗುಡು ಒಂದು ನಾನು ಮಾತಾಡಲು ಒಂಜಿ ಆ ಪ್ರೀತಿ ತತ್ವನು ತುಯ್ಯೆ ಒಂಜಿ ಕಡೆಟ್ 3 ಜನ ಅತಿಥಿಲು ಬರ್ಪೇರಿಗೆ ಒಂಜಿ ಇಲ್ಲಡೆ ಬತ್ತದ ಅನಗ ಪನ್ಪೇರಿಗೆ ಇಲ್ಲದ ಯಜಮಾನಿಲು ಪನ್ಪೇರಿಗೆ ಉಲೈ ಬಲ್ಲೆಪ್ಪ ಅಂದು ಆಂಡ ಆಕಲು ಪನ್ಪೇರಿಗೆ ಎಂಕಲು 3 ಜನ ಏರಂದು ಪಂಡ ಒಂಜಿ ಪ್ರೀತಿ ನನ್ನೊಂಜಿ ಸಂಪತ್ತು ನನ್ನೊಂಜಿ ಯಶಸ್ಸು 3 ಜನ ಬತ್ತದ ಆಂಡ ಬಲ್ಲೆಂದು ನಿಕ್ಲು ಉಲೈ ಬಲ್ಲೆಂದು ಪನ್ನಾಗ ಅಕ್ಲು ಪನ್ಪೇರಿಗೆ ಎಂಕಲ್ 3 ಜನ ಉಲ್ಲ ಆಂಡ ಏರಾಳ್ನ ಒರಿ ಉಲೈ ಬರ್ಪುನೆ ಏರಾ ಒಂದು ನಿಕ್ಲೆ ಪನ್ಲೆ ಎಂದು ಯಜಮಾನ್ರಿಗೆ ಅವರ ಸಂಶಯಣಿಗೆ ಏರೇನು ಲೆಪ್ಪುನೆ ಎಂದು ಪ್ರೀತಿಲ ಬೋಡು ಯಶಸ್ಸುಲ ಬೋಡು ಸಂಪತ್ತುಲ ಬೋಡು ಆಂಡ ಏರೇನು ಲೆಪ್ಪುನೆ ಎಂದು ನೆನೆತದು ಒಂಜಾತು ತರಕಿರ್ಬೇರಿಗೆ ಸೀದ ಉಲೈ ಪೋಯರಿಗೆ ಉಲೈ ಅಪ್ಪಡೆ ಕೇಂಡೇರಿಗೆ ಬುಡಿದಿಡ್ಡ ಕೇಂಡೇರಿಗೆ 3 ಜನ ಅತಿಥಿಲು ಬತ್ತದೇರು ನಮ್ಮಾಡೆ ಆಂಡ ಅಕ್ಲು ಏರಾಳ್ನ ಒರಿ ಬರ್ಪುನೆಗೆ ಪ್ರೀತಿ ಯಶಸ್ಸು ಸಂಪತ್ತು ನಂಗೆ ಏರ ಒಂದಕ್ಕೆ ಎನ್ನಾಗ ಅಲ್ಲಿ ಪನ್ಪಲ್ಗೆ ಈರ್ದಾದ ಪನ್ಪನೆ ನಮ್ಮಡ ಸಂಪತ್ತದ ಅಲಜ್ಜಿ ನಂಗೆ ಸಂಪತ್ತು ಬತ್ತಂಡು ಎಡ್ಡೆತೆ ಐಲ್ನೆ ಕೇಳ್ನೆ ಅಕ್ಲೆ ಆಯನೆ ಬರಡು ಇಲ್ಲ ಇಂದು ಪನ್ನಾಗ ಆರಿಗೆ ಬೊಕ್ಕಲ ಸಂಶಯಣಿಗೆ ಮಗಳ್ಡ ಕೆಂಡೇರಿಗೆ ಮಗಲ್ ಪಂಡಲಿಗೆ ಶ್ರೇಯಸ್ಸು ಬತ್ತಂಡು ಎಡ್ಡೆತೆ ನಮ್ಮನ್ನು ಮಾತಾಗ ಗುರುತು ಮನ್ಪೇರು ನಂಗೆ ಶ್ರೇಯಸ್ಸು ಹಾಪುಂಡು ಒಂದು ಶ್ರೇಯಸ್ಸು ಬರಡು ಅಂದು ಪನ್ಪಲಿಗೆ ಅಲ್ಲ ಅವಲ ಸಮಾಧಾನ ಆಯ್ಜಾರಿಗೆ ಆರೆ ನೇರವಾದ ಪಿದೈ ಬತ್ತು ಪನ್ಪೇರಿಗೆ ನಿಕ್ಲು 3 ಜನ ಬತ್ತಿದಾರು ಆಂಡ ನೆಟ್ಟು ಪ್ರೀತಿ ಈ ಉಲೈ ಬಲ್ಲ ಅಂದು ಲೆಪ್ಪುವರಿಗೆ ಪ್ರೀತಿ ಉಲೈ ಬತ್ತನ್ನೇ ತಟ್ಟು ಆ ಸಂಪತ್ತುಲ ಯಶಸ್ಸುಲ ತನ್ನಾತೆಗೆ ಉಲೈ ಬತ್ತಣಿಗೆ ಅಂಚಾದ ನಮ್ಮಡ ಮಾತ ಆ ಪ್ರೀತಿ ತತ್ವ ಯಾನೇನು ಮೂಲ ಮಾತತ್ವೆ
ಮುಲ್ಪದ ಬಂಧುಲಗಳ ಮಾತ ಪ್ರೀತಿನು ತುಯ್ಯಾನು ಅಂಚಾದಿಂಗವ ಆ ಕತೆ ನೆನಪಾಂಡು ಅಂಚಾದ ನಮ್ಮಡ ಏಪ ಪ್ರೀತಿ ಉಂಡ ಅಲ್ಪ ಸಹಬಾಳ್ವೆಂಡು ಹೊಂದಾಣಿಕೆಂಡು ಇಂಚಿನ ಶ್ರದ್ಧಾ ಭಕ್ತಿದ ಆ ಧರ್ಮ ಕಾರ್ಯಡು ನಾವು ಮಾತ ನಮ್ಮನ್ನು ಕೈ ಸೇರ್ಸವಂದ ಎಕಡೆ ಅನ್ಪಂಡೆ ಆ ದೀಪನ ಪೊತ್ತಾನ ಮಾತೆಲ್ಲ ಕೈ ಸೇರ್ಸಾಯಿರು ಬಹುಶಃ ಅಂಚೆತ್ತಿನ ಆ ಸಹಕಾಯ ಬುದ್ಧಿ ನಮ್ಮಡ ಮಾತೆಲ್ಲ ಇತ್ತಂಡ ನಮ್ಮೆಲ್ಲ ಏಳಿಗೆ ಅಪ್ಪ ಐತೊಟ್ಟಿಗೆ ನಮ್ಮ ಸಮಾಜ ಉದ್ಧಾರ ಆಪುಣು ಸುದೃಢ ಸಮಾಜ ನಿರ್ಮಾಣ ಆಪುಣು ಒಂದು ಈ ಒಂಜಿ ನಿಲೆಟ್ ಭಜನೆ ಎಂದು 47 ದಿನದ ಭಜನಾ ಸಂಕೀರ್ತನೆ ಎಂದು ಪನ್ಪಿರ್ತುಲೆ ನಾಲಿಗೇಡ್ದು ವಿಪತ್ತುಲ ಬರ್ಪುಣಿಗೆ ಸಂಪತ್ತುಲ ಬರ್ಪುಣು ಅವು ರಡ್ಲ ಉಪ್ಪುನೆ ನಮ್ಮ ನಾಲಿಗೇಡು ಎಂದು ಅಂಚಾದ ನಮ್ಮ ನಾಲಿಗೆನ ಎಡ್ಡೆ ಕಾರ್ಯಡು ವಿನಿಯೋಗ ಬಲ್ತಂಡ ಐನ ನಾಮ ಸಂಕೀರ್ತನಡಿ ಏಪಲ ತೊಡಗ ಒಂದಿತ್ತಂಡ ಏಪಲ ಆ ಸ್ಮರಣೆನು ಮಲ್ತೊಂದಿತ್ತಂಡ ಪನ್ಪಿರ್ತುಲೆ ಸರ್ವದಾ ಸರ್ವತ್ರ ಸರ್ವಕಾಲೇಶು ಹರಿಚಿಂತನಮ್ದು ಏಪಲ ಇನ್ನು ಪನು ಒಂದಿತ್ತಂಡ ನಮ್ಮ ಅಂತರಂಗ ಶುದ್ಧಿ ಹಾಪುಣು ಒಂದು ಇನಿ ಅಯ್ಯಪ್ಪನ ಸಾನ್ನಿಧ್ಯ ಅಯ್ಯಪ್ಪಕ್ಕೆ ಕರ್ಪೂರ ದೀಪ ಅಂದ ಮಡ್ಡ ಭಾರಿ ಪ್ರೀತಿ ಇದಾನ ಮಾತೆರೆಗ್ಲ ನಂಗೆ ಗೊತ್ತುಂಡು ಆ ಕರ್ಪೂರ ದೀಪದ ಪ್ರತೀಕದಾದ ಅಂದು ಪಂಡ ನಮ್ಮ ಪರಿಶುದ್ಧವಾಯಿನ ಅಂತರಂಗವನ್ನು ನಮ್ಮ ಬೆಳಗೋಡು ಒಂದು ಪರಿಶುದ್ಧವಾಯಿನ ಅಂತರಂಗ ಇತ್ತಂಡ ಅಲ್ಪ ಆ ಸಾನ್ನಿಧ್ಯಲ ನೆಲ ಅಪ್ಪುಣ ನಮ್ಮಡ ಅಂದು ಬಸವಣ್ಣನ ಒಂಜಿ ವಚನ ನಂಗೆ ಮಾತೆರೆಗ್ಲ ಗೊತ್ತುಂಡು ಪನ್ಪಿರ್ತುಲೆ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎಂದು ಅಂಚದ ಆ ದೈವಿ ಗುಣ ಪೂರ ನಮ್ಮಡ ಇತ್ತಂದಾಂಡ ಆ ಅಯ್ಯಪ್ಪನ ಅನುಗ್ರಹ ಆ ದೇವತಾ ಅನುಗ್ರಹ ನಂಗೆ ಪ್ರಾಪ್ತಿ ಆಪುಣು ಒಂದು ಈ ಒಂಜಿ ನೆಲೆಟ್ ಯಾನದಿಂಜ ಪಾತೆರೆ ಪೋಪುಜಿ ನನ್ನ ಭಜನಾ ಸಂಕೀರ್ತನೆ ನಡಪೆರೆ ಉಂಡು ಪ್ರಾರಂಭ ಉಂಡು ನೆನೆತೊನ್ಬೆ ಅಂಚಾದ 48 ದಿನ ಬುಡಾಂದೆ ಇನ್ನು ಅಪ್ಪೆನಕಲು ಮಸ್ತ್ ಜನ ಸೇರಿದರ್ತುಲೆ ಅಪ್ಪೆನಕಲು ಭಾರತದ ಮಲ್ಲ ಸಂಸ್ಕೃತಿ ಅವೇ ಇನ್ನು ಮಾತೃ ದೇವೋಭವ ಅಂದು ಸುರೂಕುದಿಯರು ಅಪ್ಪೆನಕ್ಲಿನ ಒಂಜಿ ವೃಕ್ಷ ಬೃಹತ್ ಗಾತ್ರವಾದ ಬುಳ್ಯೋಡುಂದಾಂಡ ಬಗ್ಗೆ ಅನ್ಪನೊಂದಿತ್ತೆ ಅಪ್ಪೆನಕ್ಲನ್ನು ಪಂಡ ಅವೇ ಅನ್ಪಂಡೆ ಮಲ್ಲ ಮಲ್ಲ ಮರ ಆವುಡುಂದಾಂಡ ಅವು ಗಟ್ಟಿ ಉಂತೋಡುಂದಾಂಡ ಇನ್ನು ಐಕೊಂದು ತಾಯಿ ಬೇರೊಂದು ಪನ್ಪಿರ್ತುಲಿ ಆ ತಾಯಿ ಬೇರು ಇತ್ತಣ ಮಾತ್ರ ಅವು ಬೃಹದಾಕಾರವಾದ ಬುಳೆರೆ ಸಾಧ್ಯ ಉಂಡು ಅಂಚನೆ ನಮ್ಮ ಸಂಸಾರ ನಮ್ಮ ಇಲ್ಲಿ ನಮ್ಮ ಕುಟುಂಬ ಅವಂಜಿ ಪುರ್ಲುಡು ಬೆಳಗೊಡುಂದಾಂಡ ಅಲ್ಪದ ಗೃಹಿಣಿ ಎಂದು ಪನ್ಪೇರು ಗೃಹಿಣಿ ಗೃಹ ಮುಚ್ಚತೆ ಎಂದು ಪನ್ಪೇರು ಅಲ್ಲಿನ ಲಕ್ಷ್ಮಿ ಇಂದ ಪನ್ಪೇರು ಅಂಚಾದ ನಿಕ್ಲು ಮಾತ ಪುರ್ಲುಡು ಸೇರೊಂದುಲ್ಲರು ಮಲ್ಲ ಸೇವಾ ಮನೋಭಾವ ನಮ್ಮ ವಾ ಬ್ರಹ್ಮ ಕಲಶೋತ್ಸವ ತೂಂಡಲ ಅಲ್ಪ ಹೆಚ್ಚಿನ ಸಂಖ್ಯೆಡು ಅಪ್ಪೆನಕ್ಲು ಸೇರೊಂದು ಸೇವೆ ಮಲ್ತೊಂದು ಪೇರು ಅಕ್ಲಿಗೆ ಏರ್ಲಕ್ಲೆಲ್ಲ ಪೊಡು ಪತ್ತೊಡು ಒಂದು ಆಲಜ್ಜಿ ಇಂಕ್ಲೆ ಭಗವಂತನ ಸೇವೆ ಮಲ್ಪೆರಂಡು ಸೇವೆ ಮಲ್ಪು ಅನ್ಪನ ಆ ಮಲ್ಲ ಸೇವಾ ಭಾವನೆ ಮಾತಪ್ಪೆನಕಲ್ಡ ಇತ್ತು ನೆಡ್ದವರ ಮೂಲ ನಿಕ್ಲು ಹೆಚ್ಚಿನ ಸಂಖ್ಯೆಡು ಸೇರೊಂದುಲ್ಲರಿ ಯಾನು ಮಂಡಳಿಲ್ನ ಕೇಂಡೆ ಒಂಜಿ ಪುರ್ಲುದ ನಿಕ್ಲ ಕೂಟ ಕಟ್ಟೊಂದು ನಿಕ್ಲು ಎಡ್ಡೆ ಧರ್ಮ ಕಾರ್ಯ ಮಲ್ತೊಂದುಲ್ಲರು ನಿಕ್ಲೇನು ಪುಂಜನ ಅಪ್ಪೆನಕ್ಲ ಆ ಜೋಕುಲು ತೂಪಿರು ಅಕ್ಲೇಪಲ ಅನುಕರಣೆ ಮಲ್ಪಿರ್ತುಲಿ ಜೋಕುಲು ಅಪ್ಪೆನಕಲ್ ದಾದ ಮಲ್ಪಿರು ಐನು ಜೋಕುಲ್ಲ ಮಲ್ತೊಂದು ಉಪ್ಪ ಅಂಚಾದ ನಮ್ಮ ಅಪ್ಪೆನಕಲ್ನ ಮಲ್ಲ ರಡ್ಡು ಅಂಶ ಊದು ಪಂಡ ಒಂಜಿ ನೈತಿಕತೆ ನನ್ನೊಂಜಿ ದೈವಿಕತೆ ಎಂದು ಅವು ರಡ್ಡಿ ಇತ್ತಂದಾಂಡ ಅಲ್ಪದ ಇಲ್ಲಿ ಪುರ್ಲು ರೀತಿಡು ಬೆಳಗೆರೆ ಸಾಧ್ಯ ಉಂಡು ಒಂದು ಪಣೊಂದು ಸೇರ್ದಿಂಚಿ ಮಾತೆರೆಗ್ಲ ಶ್ರೀನಿವಾಸಣ್ಣೆ ಅಣ್ಣೆಯರ ಪಂಡಿರು ನನ್ನ ದುಂಬುದ ಸಂಕಲ್ಪ ಉಂಡು ದೈವದ ಕೊರಗಜ್ಜನ ಮಾತ ಸಾನ್ನಿಧ್ಯ ನಿರ್ಮಾಣ ಆಯರುಂಡು ಮುಲ್ಪ ಆ ಸಾನ್ನಿಧ್ಯಲು ಮಾತ ನಿರ್ಮಾಣ ಆಂಡ ಒಂಜಾತ್ ಸಮಾಜದ ಶ್ರೇಯಸ್ಸಾಯರ್ಲ ಸಾಧ್ಯ ಉಂಡು ಒಂದು ಪಣೊಂದು ಆ ಸಂಕಲ್ಪಲು ಮಾತ ನಿರ್ವಿಘ್ನವಾದ ಈರೆಡೆರಡು ಆಯ್ನಾತು ಬೇಗ ಆ ಸಾನ್ನಿಧ್ಯ ಒದಗದು ಬರಡಂದು ಪಣೊಂದು ಸೇರ್ದಿಂಚಿ ಮಾತೆರೆಗ್ಲ ಆ ಅಯ್ಯಪ್ಪ ಸ್ವಾಮಿ ಅನುಗ್ರಹ ಮಲ್ಪಡು ಏನು ಪನ್ಪೇರು ಇಚ್ಛಾಶಕ್ತಿ ಜ್ಞಾನಶಕ್ತಿ ಕ್ರಿಯಾಶಕ್ತಿ ಅವು ಮಾತ ನಂಗೆ ಒದಗದು ಬರಡು ಐಕ ಮಾತ ಅನುಗ್ರಹ ಈ ದೇವತಾ ಸಾನ್ನಿಧ್ಯ ಮಲ್ಪಡಂದು ಪಣ್ಣೊಂದು ಮುಲ್ಪದ ಟ್ರಸ್ಟಿನ ಮಾತ ಸಹೋದರ ಬಂಧುಲು ಮಾತ ಒಟ್ಟಿಗೆ ಉಳ್ಳೇರು ಅಕ್ಲಿಗ್ಲ ಮಾತ ನನಾತು ಶಕ್ತಿ ಕೊರ್ದು ಮಾತ ತ್ಯಾಗ ಮನೋಭಾವದ ಸೇವಾ ಮನೋಭಾವದ ಮಾತ ಬಂಧುಲು ನಮ್ಮೊಟ್ಟಿಗೆ ಉಳ್ಳೇರು ಒಂಜಾತ್ ಅಂಚಿನ ಭಾವನೆ ಇತ್ತು ನಡೆದವರ ಸಮಾಜಗೂ ಎಡ್ಡೆಪ್ಪು ಆಯರೆ ಸಾಧ್ಯ ಉಂಡು ಒಂದು ಪಣ್ಣೊಂದು ನನ್ನವರ ಆ ಸಾನ್ನಿಧ್ಯ ಮಾತೆರೆಗ್ಲ ಎಡ್ಡೆಪ್ಪನು ಕೊರ್ದು ಅನುಗ್ರಹ ಮಲ್ಪಡೊಂದು ಪಣ್ಣೊಂದು ಈ 48 ದಿನದ ಭಜನಾ ಸಂಕೀರ್ತನಾ ಕಾರ್ಯಕ್ರಮ ನಿರ್ವಿಘ್ನವಾದ ನಡಪಡು ಆ ಮೂಲಕ ಸಮಾಜಗೂ ಶ್ರೇಯಸ್ಸಾವಡು ದೇಶಗ್ಲ ಎಡ್ಡೆ ಆವಡೊಂದು ಪಣ್ಣೊಂದು ಎನ್ನ ಪಾತೆರನು ಅಂತ ಜಯ ಗುರುದೇವ್. ಸಂಧ್ಯಾ ಭಜನಾ ಸಂಕೀರ್ತನ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮಗೆಲ್ಲರಿಗೂ ಆಶೀರ್ವಚನ ನೀಡಿದಂತಹ ಸಾಧ್ವೇಶಿ ಮಾತಾನಂದಮಯ್ಯ ಅವರ ಪಾದಾರವಿಂದಕ್ಕೆ ನಮನಗಳು. ಮುಂದಕ್ಕೆ
ಮತ್ತು ಜಲಜಾಕ್ಷಿ ಗಂಗಾಧರ ಸೇಗೊಳಿ ಸೈಟ್ ದಯವಿಟ್ಟು ವೇದಿಕೆಗೆ ಬಂದು ಪೂಜನೀಯ ಸಾಧ್ವಿ ಶ್ರೀ ಮಾತಾನಂದಮಯಿ ಒಡಿಯೂರು ಗುರುದೇವದತ್ತ ಸಂಸ್ಥಾನ ಅವರಿಂದ ನೆನಪಿನ ಕಾಣಿಕೆಯನ್ನು ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಎಲ್ಲದಕ್ಕೂ ತನುಮನ ಧನ ಸಹಕಾರ ನೀಡ್ತಾ ನಮ್ಮ ಅನ್ನದಾನ ಸೇವೆಯಲ್ಲಿ ಕೂಡ ಸಂಪೂರ್ಣವಾಗಿ ಸೇವಾ ಕಾರ್ಯದಲ್ಲಿ ನಮ್ಮೊಂದಿಗೆ ಕೈ ಜೋಡಿಸಿರುವಂತಹ ಶ್ರೀಮತಿ ಜಲಜಾಕ್ಷಿ ಅವರು ದೂರದ ಬೆಂಗಳೂರಿನಲ್ಲಿ ಇದ್ದಾರೆ. ಆದರೂ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಬರಲೇಬೇಕು ಅಂತೇಳಿ ಬಂದು ಪ್ರಥಮ ದಿನದ ಅನ್ನದಾನ ಸೇವೆಯನ್ನು ನೀಡಿದಂತಹ ಜಲಜಾಕ್ಷಿ ಅಕ್ಕ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಧನ್ಯವಾದಗಳನ್ನ ಸಲ್ಲಿಸೋಣ. ಹಾಗೆ ಮತ್ತೊಬ್ಬರು ಶ್ರೀಮತಿ ಉಷಾ ದಿನೇಶ್ ಶೆಟ್ಟಿ ಅವರು ಮತ್ತು ಮನೆಯವರು ದಯವಿಟ್ಟು ಆಗಮಿಸಿ ಪೂಜನೀಯ ಸಾಧ್ವಿ ಶ್ರೀ ಮಾತಾನಂದಮಯಿ ಅವರಿಂದ ಮಾತೃಶ್ರೀ ಅವರಿಂದ ಈ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಕೇಸರಿ ಶಾಖೆ ಹಿಂದೂಪುರ ಅಸೇಗೊಳಿ ಇವತ್ತಿನ ಸಂಪೂರ್ಣವಾದ ಸೇವಾ ಕಾರ್ಯವನ್ನು ಕೈಗೆತ್ತಿಕೊಂಡು ಯಾವುದಕ್ಕೂ ಚುಕ್ಕೆ ಬಾರದ ಹಾಗೆ ಒಳ್ಳೆ ರೀತಿಯಲ್ಲಿ ನಮ್ಮೊಂದಿಗೆ ಸೇವೆ ಸಲ್ಲಿಸ್ತಾ ಇರುವಂತಹ ಇನ್ನೂ ಕೂಡ ಸುಮಾರು 1-2 ವಾರಗಳ ಕಾಲ ನಮ್ಮೊಂದಿಗೆ ಸಂಪೂರ್ಣವಾಗಿ ಕೈ ಜೋಡಿಸಲಿರುವಂತಹ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವೀರಕೇಸರಿ ಶಾಖೆಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಜೋರಾದ ಚಪ್ಪಾಳೆ ತಟ್ಟುವ ಮುಖೇನ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಅವರಿಗೂ ಪೂಜನೀಯ ಸ್ವಾಮೀಜಿಯವರು ಶಾಲು ಹೊದಿಸಿ ಅವರಿಗೆ ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕು. ಅದರ ಮುಂದಾಳತ್ವವನ್ನು ವಹಿಸಿಕೊಂಡಂತಹ ಎಲ್ಲರೂ ಬನ್ನಿ, ಒಬ್ಬರು ಈ ಒಂದು ನೆನಪಿನ ಕಾಣಿಕೆ ಸ್ವೀಕಾರ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೀವಿ. ಗಿರೀಶ್ ಸೈಟ್ ಎಲ್ಲರೂ ಬನ್ನಿ. ನಮ್ಮ ಈ ಊರಿನಲ್ಲಿ ನಡೆಯತಕ್ಕಂಥ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಂಪೂರ್ಣವಾಗಿ ಸಹಕಾರವನ್ನು ಮಾಡ್ತಾ ಬಂದವರು, ಬಂಟಿಂಗ್ಸ್ ಆಗಿರ್ಬೋದು, ವೇದಿಕೆ ಆಗಿರ್ಬೋದು, ಎಲ್ಲ ನಿರ್ಮಾಣದಲ್ಲಿ ಸಂಪೂರ್ಣವಾಗಿ ಕೈ ಜೋಡಿಸಿದಂತಹ ಯುವಕ ತಂಡ ಅಂತ ಹೇಳಿದರೆ ಅದು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ವೀರ ಕೇಸರಿ ಶಾಖೆ ಹಿಂದೂಪುರ ಅಸೇಗೊಳಿಯವರು. ಎಲ್ಲ ಯುವಕರಿಗೆ ಈ ಸಂದರ್ಭದಲ್ಲಿ ವಿಶೇಷವಾದ ಕಾರ್ಯಕರ್ತರಿಗೆ ವಂದನೆಗಳನ್ನ ಸಲ್ಲಿಸ್ತೇವೆ. ಇದೀಗ ಕಡೆಯ ಹಂತಕ್ಕೆ ಬಂದಿದ್ದೇವೆ. ಮುಖ್ಯವಾಗಿ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡವರು ಉಳಿದು ಬಂದದ್ದು ಅದು ವಿಶ್ವನಾಥ್ ನಾಯಕ್ ಅವರು. ವಿಶ್ವನಾಥ್ ನಾಯಕ್ ಅವರು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಗುಳಿಗೆ ಕೊರಗಜ್ಜ ಸೇವಾ ಸಮಿತಿಯಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡವರು. ಅದು ಮಾತ್ರ ಅಲ್ಲ, ಎಲ್ಲ ಕಾರ್ಯಕ್ರಮಗಳಿಗೆ ಮುಂಚಿತವಾಗಿ ನಮ್ಮ ಕರೆದ ತಕ್ಷಣ ಬರುವವರು, ಓಡೋಡಿಕೊಂಡು ಬರುವವರು ವಿಶ್ವನಾಥ್ ನಾಯಕ್ ಮತ್ತು ಅವರ ಧರ್ಮಪತ್ನಿ ಸೀತಾವಿ ನಾಯಕ್. ಇವತ್ತು ನಾವೆಲ್ಲರೂ ಕುಳಿತುಕೊಂಡಿದ್ದೇವೆ ಅಂತ ಹೇಳಿದರೆ ಮುಂಚಿತವಾಗಿ ಕಾರ್ಯಕ್ರಮಕ್ಕೆ 100 ಚೇರ್ಗಳನ್ನು ಕೊಡುಗೆಯಾಗಿ ನೀಡಿದವರು ಶ್ರೀಯುತ ವಿಶ್ವನಾಥ್ ನಾಯಕ್ ಅವರು. ಅವರ ಸೇವೆಯನ್ನು ನಾವು ಗೌರವಪೂರ್ವಕವಾಗಿ ಆನಂದಿಸಿಕೊಂಡು ಅವರಿಗೆ ಅಭಿನಂದನೆ ಸಲ್ಲಿಸಿಕೊಂಡು, ಮಾತು ಕಡಿಮೆ ದುಡಿಮೆ ಹೆಚ್ಚು ವಿಶ್ವನಾಥ್ ನಾಯಕ್ 2 ಮಾತುಗಳನ್ನ ಶುಭ ನುಡಿಗಳನ್ನ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಸ್ವಾಮಿ ಶರಣಯ್ಯಪ್ಪ ಇಂಚಿನ ವೇದಿಕೆ ಇತ್ತಿನ ಸಾಧ್ವಿ ಮಾತಾನಂದಮಯಿನ ಶರಣವೆಂದರು ವಂದನೆ ಮಲ್ತೊಂದು ಅಂಚೆನ ಗಣ್ಯಾದಿ ಗಣ್ಯರೆಲ್ಲ ವಂದನೆ ಮಲ್ತೊಂದು ವೇದಿಕೆದ ಎದುರಿಡಿತ್ತಿನ ಮಾತ ಭಗವದ್ಭಕ್ತರೆಲ್ಲ ಯಾನು ವಂದನೆ ಮಲ್ತೊಂದು ಯಾಂದಲ ಭಾಷಣ ಪೂಜಿ ಎಂಚಿರ್ತಿನ ದೇವರನ ಸೇವೆ ಅಂಚೆ ನಾನು ಒತ್ತಾಯಪೂರ್ವಕ ಒಂಜಿ ಅಧ್ಯಕ್ಷ ಸ್ಥಾನೋಡು ಕುಲ್ಲದಿರು ಆಯ್ಕೆ ಸುರುತ್ತಾದ ಆಗ್ಲಿಕ್ಕೆ ಒಂಜಿ ಧನ್ಯವಾದ ಕೊರೊಂದು ಬಗ್ಗೆ ಎಂಗೆಲ್ಲ ಈ ಸರ್ತಿದ ಭಜನಾ ಸಂಕೀರ್ತನ 42 ದಿನ ನಡಪನಾಗ ಮಾತ ಭಕ್ತರೆಲ್ಲ ಬತ್ತದು ಎಂಗಳೊಟ್ಟಿಗೆ ಕೈ ಜೋಡಿಸೋದು ಈ ಕಾರ್ಯಕ್ರಮವನ್ನು ಪೊರ್ಲು ಮಲ್ತು ಕೊರಡು ಪಣದು ಸುರುಕಾದಿಲ್ಲ ಯಾನೆ ನಿಗಳ ಮಾತೆಲ್ಲಕ್ಕೆ ಏನೊಂದೊಳ್ಳೆ ಈ ಭಜನೆ ಸಂಕೀರ್ತನಲ್ಲಿ ಎಂಗಳಿಗೆ ಭಾರಿ ಮನಸ್ಸಿಗೆ ಒಂಜಿ ಸಂತೋಷ ಆದ ನಮ್ಮ ಭಾರಿ ಒಂಜಿ ಐಟ್ ಶಕ್ತಿಲ ನಂಗೆ ಒಂಜಿ ಬರ್ಪುಂಡು ಅಂಚೆ ಆ ಕಾರ್ಯಕ್ರಮಗಳು ಮಾತೆಲ್ಲ ಒಟ್ಟು ಒಂಜೇ ಇಲ್ಲ ತಕ್ಕಲೆಕ್ಕ ಎಂಗಳಿಗೆ ಮೆರೆಯೆಲ್ಲ ಹಾಕೊಂಡು ಅಂಚೆ ಒಂಜಿ ದೇವರನ್ನ ಒಂಜಿ ಧರ್ಮೋಡು ಒಂಜಿ ನಮ್ಮ ಒಂಜಿ ಕೆಲಸ ಮಲ್ತಿನ ಪಣದು ಯಾನು ಎನ್ನೋನ್ವೆ ಮಾತೆರಿಗಳ ಕೂಡ ಯಾನು ನಿಗಳಿಗೆ ಮಾತು ಸಾಕಾರಗೋಸ್ಕರ ನಿಗಲಿಲ್ಲ ನಟ್ಟೊಂದು ಯಾನು ರಡ್ಡು ಪಾತ್ರನು ಉಂಟಾಗ ಜೀರ್ಣೋದ್ಧಾರ ಸಮಿತಿ ಅಸೇಗೊಳಿ ಇವರಿಗೆ ಪೂಜನೀಯ ಸ್ವಾಮೀಜಿಯವರು ನೆನಪಿನ ಕಾಣಿಕೆ ನೀಡಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ರವಿ ರೈ ಪಜೀರು ಅವರಿಗೆ ವಂದನೆಗಳು. ಹಾಗೆ ಶ್ರೀಯುತ ಪ್ರವೀಣ್ ಅಮೀನ್ ಅಸೇಗೊಳಿ ಸೈಟ್ ಉಪಾಧ್ಯಕ್ಷರು AFC ಅಸೇಗೊಳಿ ಹಾಗೂ ಗುಳಿಗೆ ಕೊರಗಜ್ಜ ಸೇವಾ ಸಮಿತಿಯ ಪದಾಧಿಕಾರಿಗಳಲ್ಲಿ ಓರ್ವರು ಶ್ರೀಯುತ ಪ್ರವೀಣ್ ಅವರಿಗೆ ಕೂಡ ಈ ಒಂದು ನೆನಪಿನ ಕಾಣಿಕೆಯನ್ನು ನೀಡಿ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಹಾಗೆ ಕೊಡುಗೆ ದಾನಿಗಳು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ತನುಮನ ಧನ ಸಹಕಾರ ನೀಡುತ್ತಾ ಅಯ್ಯಪ್ಪನ ಭಕ್ತನೂ ಆಗಿರುವಂಥ ಸುರೇಶ್ ಅಸೈ ಅವರಿಗೂ ಪೂಜನೀಯ ಸ್ವಾಮೀಜಿಗಳು ನೆನಪಿನ ಕಾಣಿಕೆ ನೀಡಿ ಆಶೀರ್ವಾದ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾ
ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲರೂ ಕೂಡ ನಮ್ಮ ಪದಾಧಿಕಾರಿಗಳು ಅವರ ಇರುವಿಕೆಯನ್ನು ಬಹಳ ಗೌರವಪೂರ್ವಕವಾಗಿ ಅಭಿನಂದಿಸಿಕೊಂಡು ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಬಂದಿದ್ದೇವೆ. ಧನ್ಯವಾದ ಸಮರ್ಪಣೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಒಂದು ವಿನಂತಿ ಮಾಡ್ತೇವೆ, ಎಲ್ಲ ಭಗವದ್ಭಕ್ತರು ಆಮಂತ್ರಣ ಪತ್ರಿಕೆ ಕೊಡೋದನ್ನೇ ಇಷ್ಟು ಮಂದಿ ಸೇರಿಕೊಂಡದ್ದು ಬಹಳ ವಿಶೇಷ. ಇಲ್ಲಿ ಈ ಕ್ಷೇತ್ರದಲ್ಲಿ ಅದೊಂದು ಮಹಿಮೆ ಅಂತೇಳಿ ಹೇಳ್ಬೋದು. ಯಾವುದೇ ಶ್ರದ್ಧಾ ಭಕ್ತಿಯಿಂದ ಮಾಡುವಂಥ ಕಾರ್ಯಕ್ರಮ ಆಮಂತ್ರಣ ಪತ್ರಿಕೆ ಕೊಡಬೇಕು ಅಂತೇಳಿಲ್ಲ. ಒಂದು ಒಳ್ಳೆಯ ಮುದ ನೀಡುವಂತಹ ಭಕ್ತಿಯ, ಶ್ರದ್ಧೆಯ, ಒಂದು ಮನರಂಜನೆಯ, ಸಾಂಸ್ಕೃತಿಕ ವೈವಿಧ್ಯತೆಯ ಕಾರ್ಯಕ್ರಮ ಅಂತಂದ್ರೆ ಅದು ಭಜನಾ ಸಂಕೀರ್ತನೆ ಇವುಗಳಲ್ಲಿ ಸೇರಿಕೊಳ್ಳಲಿಕ್ಕಿದ್ದಾರೆ. ಈ ವಿಶೇಷವಾಗಿ ಯಾವುದೇ ರೂಪದಲ್ಲಿ ಕೂಡ ಸೇವೆಯನ್ನು ಕೂಡ ಈ ಸಂದರ್ಭದಲ್ಲಿ ಸಲ್ಲಿಸಬಹುದು ಅಂತೇಳಿ ವಿನಂತಿ ಮಾಡಿಕೊಳ್ತಾ, ವಿಶೇಷವಾಗಿ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಉಪಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಸತೀಶ್ ಕೊನಾಜಿಯವರು, ಹಿರಿಯ ವರದಿಗಾರರು, ಹಾಗೆ ಹೊಸಕೊರಲ್ ನ್ಯೂಸ್ ಚಾನೆಲ್ನ ಪ್ರಮುಖ ವರದಿಗಾರರಾಗಿರುವಂಥ ಆಸೀಫ್ ಅವರು ನಿಮ್ಮ ಇರುವಿಕೆಯನ್ನು ಕೂಡ ಬಹಳ ಗೌರವಪೂರ್ವಕವಾಗಿ ಸ್ವಾಗತಿಸಿಕೊಂಡು ಇದೀಗ ಸರ್ವರಿಗೂ ಧನ್ಯವಾದವನ್ನು ಸಲ್ಲಿಸಲಿಕ್ಕೆ ಪ್ರಧಾನ ಕಾರ್ಯದರ್ಶಿಗಳು, ನಮ್ಮ ಒಟ್ಟು ರೂವಾರಿ ಅಂತೇಳಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ, ಒಂದು 48 ದಿನ ಭಜನಾ ತಂಡವನ್ನು ಅಂತಿಮಗೊಳಿಸಬೇಕು ಅಂದರೆ ಅದಕ್ಕೆ ಒಂದಿಷ್ಟು ಸಮಯವನ್ನು ಮತ್ತು ಕೆಲಸವನ್ನೆಲ್ಲ ಬದಿಗಿಟ್ಟು ಕೆಲಸ ಮಾಡಬೇಕಾಗ್ತದೆ. ಶ್ರೀಯುತ ರಾಮಕೃಷ್ಣ ಪಟ್ಟೋರಿ ಅವರು ಧನ್ಯವಾದ ಸಮರ್ಪಣೆ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತೇವೆ. ಕಾರ್ಯಕ್ರಮದಲ್ಲಿ ಆಗಮಿಸಿದ ನಮ್ಮ ಪೂಜನೀಯ ಶ್ರೀ ಮಾತಾನಂದಮಯಿ ಶ್ರೀ ಕ್ಷೇತ್ರ ಒಡೆಯರು ಇವರಿಗೆ ನಮ್ಮ ಮಂದಿರದ ಹಾಗೂ ಟ್ರಸ್ಟ್ನ ಪರವಾಗಿ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ನಮ್ಮ ಟ್ರಸ್ಟ್ನ ಅಧ್ಯಕ್ಷರು ಹಾಗೂ ಸಂಧ್ಯಾ ಭಜನಾ ಉತ್ಸವದ ಸಮಿತಿ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ ನಾಯ್ಕ ಇವರಿಗೆ ಸಹ ಧನ್ಯವಾದಗಳು. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದ ದೀಪ ಬೆಳಗಿಸಿ ಉದ್ಘಾಟನೆ ಮಾಡಿದ ನಮ್ಮವರಾದ ಶ್ರೀ ರವಿರೈ ಪಜೀರಿ ಇವರಿಗೆ ನಮ್ಮ ಟ್ರಸ್ಟ್ನ ಹಾಗೂ ಈ ಸಂಧ್ಯಾ ಭಜನಾ ಉತ್ಸವ ಸಮಿತಿಯ ಪರವಾಗಿ ಧನ್ಯವಾದ ನಡೆಸುತ್ತಿದ್ದೇನೆ. ಹಾಗೆ ನಮ್ಮ ಆತ್ಮೀಯರು ಇವತ್ತಿನ ಕಾರ್ಯಕ್ರಮಕ್ಕೆ ಬಂದು ನಮ್ಮೊಟ್ಟಿಗೆ ಸಹಕರಿಸಿದಂಥ ಶ್ರೀ ಪ್ರವೀಣ್ ಅಮೀನ್ ಅಸೇಗುಲ್ ಸೈಟ್ ಇವರಿಗೆ ಸಹ ನಮ್ಮ ಅಯ್ಯಪ್ಪ ಸೇವಾ ಟ್ರಸ್ಟ್ ಹಾಗೂ ಸಂಧ್ಯಾ ಭಜನಾ ಉತ್ಸವ ಸಮಿತಿಯ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಅಯ್ಯಪ್ಪ ಸೇವಾ ಸಮಿತಿ ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಟ್ಟಿಗೆ ಸಹಕರಿಸಿದ ನಮ್ಮ ಇವತ್ತಿನ ಕಾರ್ಯಕ್ರಮದ ಅತಿಥಿಯಾಗಿದ್ದ ಸುರೇಶ್ ಉದ್ಯಮಿ ಅಸೆ ಇವರಿಗೆ ಸಹ ಧನ್ಯವಾದಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಟ್ರಸ್ಟಿಗಳು ಹಾಗೂ ನಮ್ಮ ಪತ್ರಕರ್ತ ಮಾಧ್ಯಮ ಮಿತ್ರರು ಹಾಗೂ ಬಂದಂಥ ಎಲ್ಲ ಸ್ವಯಂ ಸೇವಕರು ಹಾಗೂ ಪರಂ ಜ್ಯೋತಿ ಮಹಿಳಾ ಮಂಡಳದ ಅಧ್ಯಕ್ಷರು, ಸರ್ವ ಸದಸ್ಯರು ಹಾಗೂ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಎಲ್ಲ ಸಂಘಟನೆ ಕಾರ್ಯಕರ್ತರು ಹಾಗೂ ನಾಗರಮ್ಮ ಭಜನಾ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಆದಿಶಕ್ತಿ ದೇವಸ್ಥಾನದ ಅಧ್ಯಕ್ಷರು ಸಹ ಬಂದಿದ್ದಾರೆ. ಅವರು ಎಲ್ಲರಿಗೂ ಸಹ ಧನ್ಯವಾದ ನಡೆಸ್ತಾ ನನ್ನ ಧನ್ಯವಾದವನ್ನು ಕೊನೆಗೊಳ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೇ. ಲೋಕವೀರ ಮಹಾಪೂಜ್ಯ ಸರ್ವರಕ್ಷಕರಂ ವಿಭು ಪಾರ್ವತಿ ಹೃದಯಾನಂದಂ ಶಾಸ್ತಾರಂ ಪ್ರಣಮಾಮ್ಯಹಂ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಎಂಚಿತ್ತಿ ಮಗನ ಪಡೆಯಳು ಪಾರ್ವತಿ, ಎಂಚಿತ್ತಿ ಮಗನ ಪಡೆಯಳು ಪಾರ್ವತಿ.
ಕಾಯೋಗು ಆನೆದ ಮೊನ್ನೆಗೆ ನರಮನೆ ಕಾಯೋಗು ಆನೆದ ಮೊನೆಗೆ ಗುರಿಗೆದ ಬಂಜಿಗೆ ಮರಿದ ಅರ್ಕಟ್ಟಿಗೆ ಗುರಿಗೆದ ಬಂಜಿಗೆ ಮೆನು ಗುಣ ಕಿಲ್ಯ ಪಿಲಿ ಪಿಲಿ ಕಲ್ಲಿಗೆ ಮೆನು ಗುಣ ಕಿಲ್ಯ ಪಡುಪೆದಲೆ ಕಂತಿ ತಟ ಪಟ ಕೇಬಿಗೆ ತಡುಪೆದಲೆ ಕಂತಿ ತಟ ಪಟ ಕೇಬಿಗೆ ಎಂಚಿತಿ ಮಗನೆ ಪಡೆಯಳು ಪಾರ್ವತಿ ಏತಲ ತಿನ್ಪಿನ ಅಂಗಲ್ ಪುದಾಯಗೆ ಏತಲ ತಿನ್ಪಿನ ಅಂಗಲ್ ಪುದಾಯ ಅತಿಯರೆ ಮಾತ್ರ ಒಂಜೆ ದಾಡೆಗೆ ಪಟೋಲಿ ಕೈಗೆ ಎಂಚಿತಿ ಮಗನೆ ಪಡೆಯಳು ಪಾರ್ವತಿ ಈ ಬ್ರಹ್ಮಚಾರಿಗೂ ಎಲ್ಲ ಮದಿಮೆಗೆ ಈ ಬ್ರಹ್ಮಚಾರಿಗೂ ಸಿದ್ಧಿಲ ಬುದ್ಧಿಲ ಕಾತೊಂದುಳ್ಳೇರಿಗೆ ಸಿದ್ಧಿಲ ಬುದ್ಧಿಲ ಗೆಜ್ಜೆನ ಕಟ್ಟೊಂದು ನಲಿಪುಣ ಮಾರ್ಲಿಕ್ಕೆ ಸುತ್ತಲ ಭೂತಗಣ ಕುಳೆ ಪುಂಡುಗೆ ಸುತ್ತಲ ಭೂತಗಣ ಕುಳೆ ಪುಂಡುಗೆ ಎಂಚಿತಿ ಮಗನೆ ಪಡೆಯಳು ಪಾರ್ವತಿ ಓಡಾಡವಿಟ್ಟು ಮಲ್ತು ಬುಡುಪೆಗೆ ಸುಗಿತಂಡ ವಿಘ್ನನು ತಟ್ಟು ಭಾರವೆಗೆ ಸುಗಿತಂಡ ವಿಘ್ನನು ತಟ್ಟು ಭಾರವೆಗೆ ಶಿವ ಪಾರ್ವತಿಯೇ ಮೋಕ್ಷದ ಮಗೆ ಭಕ್ತರ ಗೋಲಿಯುಣ ಪಾಲ ಮನಸ್ಸಿಗೆ ಭಕ್ತರ ಗೋಲಿಯುಣ ಪಾಲ ಮನಸ್ಸಿಗೆ ಎಂಚಿತಿ ಮಗನೆ ಪಡೆಯಳು ಪಾರ್ವತಿ ಅಂಜಿತಿ ಬಾಲೆಗ ತುಂಬುದ ಆರತಿ ಅಂಜಿತಿ ಬಾಲೆಗ ತುಂಬುದ ಆರತಿ ಎಂಚಿತಿ ಮಗನೆ ಪಡೆಯಳು ಪಾರ್ವತಿ ಎಂಚಿತಿ ಮಗನೆ ಪಡೆಯಳು
ಶಾಂತಿ ಕಾಣಲಿಲ್ಲ ಅಯ್ಯ ನಿನ್ನ ಸಂಘದಲ್ಲಿ ಅಯ್ಯ ನಿನ್ನ ಸನ್ನಿಧಿಯಲ್ಲಿ ಕಂಡೆನಲ್ಲ ಸ್ವಾಮಿ ನಿನ್ನ ಪಾದವೇ ಕೈಲಾಸವು ನೀನು ನಿಂತ ಕಾಣವೇ ವೈಕುಂಠವು ಸ್ವಾಮಿ ನಿನ್ನ ಪಾದವೇ ಕೈಲಾಸವು ನೀನು ನಿಂತ ಕಾಣವೇ ವೈಕುಂಠವು ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವೋ ಶಬರಿಮಲೆ ಕ್ಷೇತ್ರವೇ ಭೂಸ್ವರ್ಗವೋ ಸ್ವಾಮಿ ನಿನ್ನ ಪಾದವೇ ಕೈಲಾಸವೋ ನೀನು ನಿಂತ ಕಾಣವೇ ವೈಕುಂಠವೋ ಸ್ವಾಮಿ ನಿನ್ನ ಪಾದವೇ ಕೈಲಾಸವೋ ನೀನು ನಿಂತ ಕಾಣವೇ ವೈಕುಂಠವೋ ಏಳೇಳು ಜನ್ಮದಲ್ಲೂ ನನ್ನವನು ನೀನು ನಿನ್ನ ಪಾದಧೂಳು ಎಂದೆಂದು ನಾನು ಏಳೇಳು ಜನ್ಮದಲ್ಲಿ ನನ್ನವನು ನೀನು ನಿನ್ನ ಪಾದಧೂಳು ಎಂದೆಂದು ನಾನು ಏಳೇಳು ಜನ್ಮದಲ್ಲೂ ನನ್ನವನು ನೀನು ನಿನ್ನ ಪಾದಧೂಳು ಎಂದೆಂದು ನಾನು ಏಳೇಳು ಜನ್ಮದಲ್ಲಿ ನನ್ನವನು